ಹರೇ ಕೃಷ್ಣ. ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ तं ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ಅರ್ಜುನನ 6 ಪ್ರಶ್ನೆಗಳು ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಕೃಷ್ಣನು ಕ್ಷೇತ್ರ ಕ್ಷೇತ್ರಜ್ಞ ಮತ್ತು ಜ್ಞಾನವನ್ನು ವಿವರಿಸುತ್ತಾನೆ 2ರಿಂದ 7ನೇ ಶ್ಲೋಕದಲ್ಲಿ. ನಂತರ ಜ್ಞಾನವನ್ನು ಸಂಪಾದಿಸುವ ಪ್ರಕ್ರಿಯೆ 8ರಿಂದ 12ನೇ ಶ್ಲೋಕದಲ್ಲಿ. ಜ್ಞೇಯಂ ಜ್ಞಾನದ ಗುರಿ 13ರಿಂದ 19ನೇ ಶ್ಲೋಕದಲ್ಲಿ ನೋಡ್ಬೋದು. ಪ್ರಕೃತಿ ಪುರುಷ ಮತ್ತು ಅವರ ಸಂಬಂಧ 20ರಿಂದ 26ನೇ ಶ್ಲೋಕದಲ್ಲಿ ನೋಡ್ಬೋದು. ಜ್ಞಾನ ಚಕ್ಷು ಜ್ಞಾನದ ದೃಷ್ಟಿ 27ರಿಂದ 35ನೇ ಶ್ಲೋಕದಲ್ಲಿ ಇದೆ. 12ನೇ ಅಧ್ಯಾಯದಲ್ಲಿ ಭಕ್ತಿಯು ಶ್ರೇಷ್ಠ ಎಂದು ತಿಳಿಯುತ್ತೇವೆ. ಹಾಗಾದರೆ ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನು ಏಕೆ ಪ್ರಸ್ತುತಪಡಿಸಲಾಗಿದೆ? ಇದನ್ನು ನೀವು ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಈಗ ಮೊದಲನೆಯ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, ನಂತರ 7ರಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ, 13ರಿಂದ 18ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗ. ಸೊ ಇಲ್ಲಿ ಭಕ್ತಿಯು ಶ್ರೇಷ್ಠ ಅಂತ ಗೊತ್ತಾದ್ಮೇಲೆ ಯಾಕೆ ಕೊನೆಯ 6 ಅಧ್ಯಾಯಗಳನ್ನು ನೀಡಲಾಗ್ತದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ವಾಸ್ತವದಲ್ಲಿ ಸಂಪೂರ್ಣ ಭಗವದ್ಗೀತೆಯು ಭಕ್ತಿಯಾಗಿದೆ. ಮೊದಲನೇ 6 ಅಧ್ಯಾಯಗಳು ಕಾರ್ಯದ ಮೂಲಕ ಭಕ್ತಿಯನ್ನು ಸಾಧಿಸುವುದು ಹೇಗೆ ಎಂದು ಚರ್ಚಿಸುತ್ತದೆ. ಕರ್ಮಯೋಗದ ಬಗ್ಗೆ ಮೊದಲನೇ 6 ಅಧ್ಯಾಯಗಳು ಕರ್ಮಯೋಗದ ಬಗ್ಗೆ ಹೇಳ್ತದೆ. ನಂತರ ಅಂದ್ರೆ ಕರ್ಮ ಮಾಡಿಕೊಂಡು ಭಕ್ತಿಯನ್ನು ಹೇಗೆ ಮಾಡೋದು ಅಂತ ಹೇಳಿ, ಜ್ಞಾನದ ಮೂಲಕ ಭಕ್ತಿಯನ್ನು ಸಾಧಿಸೋದು ಹೇಗೆ ಎಂಬುದನ್ನು ಕೊನೆಯ 6 ಅಧ್ಯಾಯಗಳು ವಿವರಿಸ್ತದೆ. ಮತ್ತು ಮಧ್ಯದ 6 ಅಧ್ಯಾಯಗಳು ನೇರವಾಗಿ ಭಕ್ತಿಯ ಬಗ್ಗೆಯೇ ಚರ್ಚಿಸುತ್ತವೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಹುಟ್ಟು ಮತ್ತು ಮರಣದಿಂದ ಹೇಗೆ ವೈಯಕ್ತಿಕವಾಗಿ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. 12ನೇ ಅಧ್ಯಾಯದಲ್ಲಿ ಕೃಷ್ಣನು ಯಾವುದೆಲ್ಲ ಸಾಧ್ಯ ಇದೆ ಅದನ್ನು ಮಾಡ್ತಾ ಹೋಗಿ, ಯಾವುದು ಸಾಧ್ಯ ಇಲ್ಲ ಅದನ್ನ ಹೇಳ್ತಾನೆ. ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಮತ್ತು ಇದು ಕೃಷ್ಣನಿಗಾಗಿ ಕೆಲಸ ಮಾಡುವಂಥದ್ದು, ಜ್ಞಾನ ಧ್ಯಾನ ಕರ್ಮಫಲ ತ್ಯಾಗ,
ಹೀಗೆ ವಿಧ ವಿಧವಾಗಿ ಹೇಳ್ತಾ ಹೋಗ್ತಾನೆ. ಅನನ್ಯ ಭಕ್ತಿ ಮೊದಲನೇದಾಗಿ. ಸೊ ಕೃಷ್ಣನು ಹೇಗೆ ಈ ಒಂದು ಹುಟ್ಟು ಸಾವು, ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಬಿಡುಗಡೆ ಹೊಂದಬಹುದು ಅಂತ ಹೇಳಿ ತಿಳಿಸ್ತಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಐಹಿಕ ಪ್ರಪಂಚದಿಂದ ಹೊರಬರಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸ್ತದೆ. ಈಗ ಜ್ಞಾನ ಇದ್ರೆ, ಜ್ಞಾನ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳಿಯುವಂಥದ್ದು. ಜ್ಞಾನ ಇದ್ರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನದ ಬಗ್ಗೆ ತಿಳಿಸಲಾಗ್ತದೆ. ಮಾಯೆಯಿಂದ ನಮ್ಮ ವೈರಾಗ್ಯಕ್ಕೆ ಮತ್ತು ಕೃಷ್ಣನೊಂದಿಗಿನ ನಮ್ಮ ಬಾಂಧವ್ಯಕ್ಕೆ ಜ್ಞಾನವು ಸಹಾಯ ಮಾಡ್ತದೆ. ಮಾಯೆಯಿಂದ ನಾವು ವಿಮುಕ್ತರಾಗಬೇಕು. ಆದ್ದರಿಂದ ನಾವು ಭಕ್ತಿಯನ್ನು ಸಾಧಿಸಲು ಜ್ಞಾನವನ್ನು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಭಾಗವಾಗ್ತದೆ. ಈಗ ಭಕ್ತಿ ಮಾಡ್ಲಿಕ್ಕೆ ನಮಗೆ ಜ್ಞಾನ ಬೇಕು ಅಂತ ಇಲ್ಲಿ ನಾವು ತಿಳಿಯುವಂಥದ್ದು. ಈ 13ನೇ ಅಧ್ಯಾಯದಲ್ಲಿ ನಮಗೆ ಈಗ ತಿಳಿಸುತ್ತೆ ಕ್ಷೇತ್ರಜ್ಞ ಮತ್ತು ಪ್ರಕೃತಿ ಬಗ್ಗೆ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಭಗವಂತ ಹೇಳುವಂಥದ್ದು, ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಕ್ಷೇತ್ರ ಅಂತ ಹೇಳಿದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಸೊ ಇಲ್ಲಿ 6 ಪ್ರಶ್ನೆಗಳು, ಅರ್ಜುನನ 6 ಪ್ರಶ್ನೆಗಳಿಗೆ ಭಗವಂತನ ಉತ್ತರಗಳು ಈ ರೀತಿಯಾಗಿವೆ. ಮೊದಲಿಗೆ ಪ್ರಕೃತಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ನೇಚರ್. ಸೊ ಇಲ್ಲಿ ನಂತರ ಈಗ ಪ್ರಕೃತಿ ಅಂತ ಹೇಳಿದ್ರೆ ಈ ಒಂದು 24 ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ ಇದೆ ಪ್ರಕೃತಿಯಲ್ಲಿ ಅಂತ ನೋಡ್ಬೋದು. ಯಾವುದೆಲ್ಲ ಈಗ ಪಂಚಮಹಾಭೂತಗಳು, ಪಂಚೇಂದ್ರಿಯ, ಇದೆಲ್ಲವೂ ಬರುತ್ತೆ ಅದರಲ್ಲಿ ಎಲಿಮೆಂಟ್ಸ್. ಪುರುಷ ಅಂತ ಹೇಳಿದ್ರೆ ಇಲ್ಲಿ ಭೋಕ್ತಾರ ಅಂದ್ರೆ ಪ್ರಕೃತಿಯನ್ನು ಆನಂದಿಸುವವನು. ಭೋಕ್ತಾರ ಅಂದ್ರೆ ಕೃಷ್ಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸೊ ಇಲ್ಲಿ ಕೃಷ್ಣ ಎಂಜಾಯರ್. ಈ ಭೌತಿಕ ಲೋಕ ಹೇಗೆ, ಮೆಟೀರಿಯಲ್ ವರ್ಲ್ಡ್ ಹೇಗೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಸಂತೋಷಕ್ಕಾಗಿ ಅಲ್ಲ ಇರುವಂಥದ್ದು. ನಮ್ಮನ್ನು ಆಧ್ಯಾತ್ಮಿಕ ಪ್ರಪಂಚದಿಂದ ಕಳಿಸಲಾಗ್ತದೆ. ಅಂದ್ರೆ ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಅದು ಜೈಲ್ ಇದ್ದಾಗೆ. ನಾವು ಇಲ್ಲಿ ರಿಫಾರ್ಮ್ ಆಗ್ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಿ ಅಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ. ಸೊ ಇಲ್ಲಿ ನಾವು ಈಗ ಏನು ಜಪ ಮಾಡ್ತೇವೆ, ಕ್ಲಾಸ್ ಕೇಳ್ತೇವೆ, ಓದ್ತೇವೆ, ಭಗವದ್ಗೀತಾ, ಭಾಗವತಂ, ಇದೆಲ್ಲವೂ ಕೂಡ ಸೇವೆ. ಇದನ್ನು ನಾವು ಅಲ್ಲಿ ಮಾಡ್ಲಿಕ್ಕೆ ಇದೆ ಹಾಗೆ. ಸೊ ಇಲ್ಲಿ ರಿಫಾರ್ಮೇಶನ್ ಅಂತ ಹೇಳಿದ್ರೆ ಈಗ ಯಾರನ್ನಾದ್ರೂ ಜೈಲಿಗೆ ಹಾಕೋದು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಅವರ ಶಿಕ್ಷೆ ಎಲ್ಲ ಅನುಭವಿಸಿದ ನಂತರ ಅವರು ಒಳ್ಳೆಯ ನಾಗರಿಕ ಆದ ನಂತರ ಅವರನ್ನು ಮತ್ತೆ ಅಲ್ಲಿಂದ ಬಿಡುಗಡೆ ಮಾಡಲಾಗ್ತದೆ. ಹಾಗೆ ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಜೈಲಿದ್ದಾಗಿ. ಸೊ ಇಲ್ಲಿ ಪ್ರಕೃತಿಯನ್ನು ಆನಂದಿಸುವವರು ಯಾರು? ಭಗವಂತ. ಯಾಕೆ ನಾವು ತಿಳಿತೇವೆ ನಾವು ಪ್ರಕೃತಿಯ ಯಜಮಾನ ಅಂತ ಹೇಳಿ, ಹಾಗಾಗಿ ನಾವು ಪ್ರಕೃತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ. ಆದ್ರೆ ಪ್ರಕೃತಿ ಹಾಗೂ ಜೀವಿ ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು ಭಗವಂತ. ಇನ್ನು ಕ್ಷೇತ್ರ ಅಂದ್ರೆ ಶರೀರ,
ನಂತರ ಕ್ಷೇತ್ರಜ್ಞ ಅಂದ್ರೆ ಈ ದೇಹದ ಭಾವನೆ. ಕ್ಷೇತ್ರ ಅಂದ್ರೆ ಶರೀರ. ಈಗ ದೇಹದ ಭಾವನೆಯಲ್ಲಿ ನಾನು ಪುರುಷ ನಾನು ಸ್ತ್ರೀ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಆತ್ಮವನ್ನು ಈ ಒಂದು ಆತ್ಮವು ದೇಹವನ್ನು ಬಿಟ್ಟು ಹೋದ ನಂತರ ಆ ಆತ್ಮ ಇನ್ನು ನೆಕ್ಸ್ಟ್ ಯಾವುದೇ ಒಂದು ಶರೀರಕ್ಕೂ ಹೋಗ್ಬೋದು. ಅಂದ್ರೆ ಈ ಜನ್ಮದಲ್ಲಿ ಸ್ತ್ರೀ ಆಗಿರ್ಬೋದು, ಮುಂದಿನ ಜನ್ಮದಲ್ಲಿ ಪುರುಷ ಆಗ್ಬೋದು, ಈ ರೀತಿಯಾಗಿ. ಅದಕ್ಕೆ ಪ್ರಭುಪಾದರು 75ರಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬಂದು ಒಂದು ದೊಡ್ಡ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆಗ ಭಾರತೀಯರು ಹೆಚ್ಚಿನ ಆಧ್ಯಾತ್ಮಿಕ ಸಂಸ್ಥೆಯಿಂದ ಮುಖ್ಯವಾದವರೆಲ್ಲ ಬಂದಿರ್ತಾರೆ ಪ್ರಭುಪಾದರನ್ನು ಭೇಟಿ ಆಗ್ಲಿಕ್ಕೆ. ಅಂದ್ರೆ ಸೋ ಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಎಲ್ಲ ಬಂದಿರ್ತಾರೆ. ಇಲ್ಲಿ ಅಮೆರಿಕದಿಂದ ಬರುವಾಗ ಮಹಿಳೆಯರು ಕೂಡ ಬಂದಿರ್ತಾರೆ. ಸೊ ಅವರ ಹತ್ತಿರ ಪ್ರಭುಪಾದರು ಶ್ಲೋಕಗಳನ್ನು ಹೇಳಿಸ್ತಾ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಈ ಸೋ ಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಯವರು ಯಾರು ಇದ್ದಾರೆ, ಭಾರತೀಯರು, ಭಾರತದಲ್ಲಿರೋರು, ಅವರು ಪ್ರಭುಪಾದರಿಗೆ ಹೇಳ್ತಾರೆ, ಈ ಆಧ್ಯಾತ್ಮಿಕ ಹೇಳುವಂಥದ್ದು ಪುರುಷರಿಗೆ ಮತ್ತು ಭಾರತೀಯರಿಗೆ ಅಂತ ಹೇಳಿ. ಅವಾಗ ಪ್ರಭುಪಾದರು ಹೇಳ್ತಾರೆ, ಇದು ಎಲ್ಲರಿಗಾಗಿ, ಇದು ವಿದೇಶರಿಗೆ, ಭಾರತೀಯರಿಗೆ, ಹಾಗೆ ಯಾವುದೇ ಒಂದು ಇದರಲ್ಲಿ ಭೇದ ಭಾವ ಇಲ್ಲ, ಪುರುಷರಿಗೆ ಸ್ತ್ರೀಯರಿಗೆ ಎಲ್ಲರಿಗಾಗಿ ಇದು ಅಂತ ಹೇಳಿ. ಇದೆಲ್ಲವೂ ಕೂಡ ನಾನು ಭಾರತೀಯ, ನಾನು ಅಮೆರಿಕನ್, ನಾನು ಸ್ತ್ರೀ, ನಾನು ಪುರುಷ, ಇದೆಲ್ಲವೂ ಕೂಡ ದೇಹದ ಭಾವನೆ ಅಂತ ಹೇಳ್ತಾರೆ. ಪುರುಷ ಒಬ್ಬನೇ ಕೃಷ್ಣ ಅಂತ ಹೇಳಿ ಇಲ್ಲಿ ಆತ್ಮಕ್ಕೆ ಯಾವುದೇ ಭಾವನೆ ಇಲ್ಲ. ಸೊ ನಮ್ಮ ಕರ್ಮಾನುಸಾರ ನಮಗೆ ಮುಂದಿನ ಜನ್ಮವು ನಿರ್ಧರಿತವಾಗ್ತದೆ. ಹಾಗಾಗಿ ಇಲ್ಲಿ ಪುರುಷ ಅಂತ ಹೇಳಿದ್ರೆ ಕೃಷ್ಣ, ಪ್ರಕೃತಿಯನ್ನು ಆನಂದಿಸುವವರು. ಶರೀರ ಅಂತ ಹೇಳಿದ್ರೆ ನಾವು ಜೀವಿಯರ ಸ್ವರೂಪೈ ನಿತ್ಯ ಕೃಷ್ಣರ ದಾಸ್ ಅಂತ ಹೇಳಿದ್ರೆ ನಾವು ನಿತ್ಯ ಭಗವಂತನ ಸೇವಕರು. ನಂತರ ಇಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ದೇಹವನ್ನು ತಿಳಿದವನು, ಆತ್ಮ ಪರಮಾತ್ಮ, ಎಲ್ಲಾ ದೇಹಗಳನ್ನು ತಿಳಿದಿರುವವನು ತಿಳಿದ್ರೆ. ಈಗ ಈ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರಜ್ಞ ಇದ್ದಾನೆ. ಈ ಒಂದು ಶರೀರದಲ್ಲಿ ಕ್ಷೇತ್ರಜ್ಞ ಇದ್ದಾರೆ. ಯಾರು? ಆತ್ಮ ಮತ್ತು ಪರಮಾತ್ಮ. ಸಣ್ಣ ಕ್ಷೇತ್ರಜ್ಞ ಆತ್ಮ, ದೊಡ್ಡ ಕ್ಷೇತ್ರಜ್ಞ ಪರಮಾತ್ಮ. ಯಾಕಂತ ಹೇಳಿದ್ರೆ ಆತ್ಮ ನಮ್ಮ ಕೂದಲಿನ ಒಂದು ತುದಿಯನ್ನು 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗದಷ್ಟಿದೆ, ಅಷ್ಟು ಸಣ್ಣದಿದೆ. ದೊಡ್ಡ ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ 9 ಇಂಚಸ್ ಇದ್ದಾನೆ. ಸೊ ಹಾಗಾಗಿ ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹದ ವೀಕ್ಷಕ. ಇನ್ನು ಜ್ಞಾನಂ ಅಂತ ಹೇಳಿದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳುವುದು. ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಜ್ಞಾನಂ ಅಂತ ಹೇಳಲಾಗ್ತದೆ. ಇನ್ನು ಜ್ಞೇಯಂ ಅಂತ ಹೇಳಿದ್ರೆ ಜ್ಞಾನದ ಗುರಿ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಕ್ಷೇತ್ರಜ್ಞ ಅಥವಾ ದೇಹವನ್ನು ತಿಳಿದಿರುವವರು. ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವೇನು? ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವೇನು? ನೀವು ಚಾಟ್ ಅಲ್ಲಿ ಹಾಕ್ಬೋದು. ಈಗ ಆತ್ಮ ಅಂತ ಹೇಳಿದ್ರೆ ಅಂದ್ರೆ ಜೀವಿ, ನಾವು ವಿಭು. ಪರಮಾತ್ಮ ಇದು ನಾವು ಅಣು ಆದ್ರೆ ಪರಮಾತ್ಮ ವಿಭು, ಹೀಗೆ ತಿಳಿಯುವಂಥದ್ದು. ಈಗ ಸಮುದ್ರದಿಂದ ಒಂದು ಹನಿ ನೀರಂತಂದು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿದಾಗ ಅದು ಗುಣಾತ್ಮಕವಾಗಿ ಒಂದೇ ಇರ್ತದೆ, ಆದ್ರೆ ಇದು ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ. ನಾವು ಸಮಾನ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ರೀತಿಯಾಗಿ ತಿಳಿಯುವಂಥದ್ದು. ಮತ್ತು ಆತ್ಮ ಪರಮಾತ್ಮ ನಿತ್ಯೋ ನಿತ್ಯಾನಾಂ ಚೇತನಾಂ ಏಕೋನ ಬಹುಧಾ ವಿದದಾತಿ ಕಾಮನ್ ಅಂತ ಹೇಳಿದ್ರೆ ಆತ್ಮವು ನಿತ್ಯ, ಪರಮಾತ್ಮವು ನಿತ್ಯ, ಇದನ್ನು ಕೂಡ ತಿಳಿಬಹುದು ನಾವು. ವ್ಯತ್ಯಾಸ ಅದೇ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ ವ್ಯತ್ಯಾಸ. ಕ್ವಾಲಿಟಿಯಲ್ಲಿ ಸೇಮ್ ಇದ್ರೆ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯಜ್ಞಾನಂ ಮತಂ ಮಮ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ.
ಈಗ ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ಏನು ಅಂತ ತಿಳಿಯಿತು ನಮ್ಗೆ. ಈ ಒಂದು ಶರೀರವನ್ನು ಮತ್ತು ಆತ್ಮ ಪರಮಾತ್ಮನನ್ನು ತಿಳಿಯುವಂಥದ್ದೇ ಜ್ಞಾನ. ಸೊ ಅದನ್ನು ನಮಗೆ ಒಂದು ಶಾಲಾ ಕಾಲೇಜಿನಲ್ಲಿ ನಮಗೆ ತಿಳಿಸುವುದಿಲ್ಲ. ನಮಗೆ ಒಂದು ಅಧಿಕೃತ ಗುರುಗಳ ಬಳಿ ಹೋದ್ರೆ ಮಾತ್ರ ಇದೆಲ್ಲವೂ ತಿಳಿಯುತ್ತದೆ. ಈಗ ಪ್ರಭುಪಾದರ ಒಂದು ಕೃಪೆಯಿಂದಾಗಿ ನಮಗೆ ಭಗವದ್ಗೀತೆಯನ್ನು ತಿಳಿಯುವ ಒಂದು ಅವಕಾಶ ಸಿಕ್ಕಿದೆ. ನಮ್ಗೆ ಇದೆಲ್ಲವೂ ತಿಳಿಯುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಆತ್ಮ ಪರಮಾತ್ಮ. ಪ್ರಜ್ಞೆಯ ವಿವಿಧ ಹಂತಗಳು ಯಾವುವು? ಸೊ ಇಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಸೂರ್ಯ ಪ್ರಜ್ಞೆ ತೂರ್ಯ ಎಲ್ಲಿಯೂ ನೆಲೆಗೊಳ್ಳುತ್ತದೆ. ನೆಲೆಗೊಳ್ಳದ ಪ್ರಜ್ಞೆ ಸುಷುಪ್ತಿ. ಸೊ ಇಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಆತ್ಮ. ಈಗ ಅಂತ ಹೇಳಿದ್ರೆ ಈ ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಸ್ಥೂಲ ಶರೀರ ಅಂತ ಹೇಳಿದ್ರೆ ಈ ಪಂಚಮಹಾಭೂತಗಳಿಂದ ಆಗಿರುವಂಥದ್ದು. ಭೂಮಿ, ನೀರು, ಅಗ್ನಿ, ವಾಯು, ಗಾಳಿ, ಆಕಾಶ, ಈ ರೀತಿಯಾಗಿ. ಮತ್ತೆ ಸೂಕ್ಷ್ಮ ವಸ್ತುಗಳ ತನಕ ನೆಲೆಗೊಂಡಿರುವ ಪ್ರಜ್ಞೆ ಸ್ವಪ್ನ. ಸೂಕ್ಷ್ಮ ವಸ್ತುಗಳ ಅಂತ ಹೇಳಿದ್ರೆ ಈ ಮನಸ್ಸು, ಬುದ್ಧಿ, ಅಹಂಕಾರ, ಅದರಲ್ಲಿ ನೆಲೆಗೊಂಡಿರುವ ಪ್ರಜ್ಞೆ ಸ್ವಪ್ನದಾಗೆ ರೂಪದಲ್ಲಿ ಬರುತ್ತೆ. ಮತ್ತೆ ಸ್ಥೂಲ ದೇಹದಲ್ಲಿಯೇ ನೆಲೆಗೊಂಡಿರುವ ಪ್ರಜ್ಞೆ ಜಾಗೃತಿ ಅಂತ ಮುಂದಿನ ಶ್ಲೋಕದಲ್ಲಿ ವಿವರವಾಗಿ ತಿಳಿಯಲಿದ್ದೇವೆ. ಸೊ ಇಲ್ಲಿ ನೋಡ್ಬೋದು ನೀವು ಆತ್ಮ ಪರಮಾತ್ಮ. ಸೊ ಇಲ್ಲಿ ಆತ್ಮ ತನ್ನ ದೇಹದ ವೀಕ್ಷಕನಾಗಿರ್ತಾನೆ, ಪರಮಾತ್ಮ ಎಲ್ಲಾ ದೇಹದ ವೀಕ್ಷಕನಾಗಿರ್ತಾನೆ. ಇದನ್ನು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಈಗ ಒಬ್ಬ ರಾಜನ ಬಳಿ ಒಬ್ಬ ಬಂದು ಹೇಳ್ತಾನೆ, ನಮ್ಮದು ಒಂದು ಸಣ್ಣ ಫ್ಯಾಮಿಲಿ, ನಮ್ಗೆ ಆ ಒಂದು ಸಣ್ಣ ಫ್ಯಾಮಿಲಿ, ನಮಗೆ ಬೇಕಾಗಿರುವಂತ ಒಂದು ಭೂಮಿಯನ್ನು ಕೊಡಿ ಅಂತೇಳಿ, ನಾವು ಅಲ್ಲಿ ಬೇಸಾಯ ಮಾಡ್ತೇವೆ ಅಂತ ಹೇಳ್ತಾನೆ. ಹಾಗೆ ರಾಜ ಆಯ್ತು ಅಂತೇಳಿ ಕೊಡ್ತಾನೆ. ಇನ್ನೊಬ್ಬ ಬರ್ತಾನೆ, ನಮ್ದು 100 ಜನ ಇದ್ದೇವೆ, ದೊಡ್ಡ ಫ್ಯಾಮಿಲಿ, ನಮ್ಗೆ ಬೇಕಾಗಿರೋ ಒಂದು ಭೂಮಿಯನ್ನು ಕೊಟ್ರೆ ನಾವು ಬೇಸಾಯ ಮಾಡ್ತೇವೆ ಅಂತೇಳಿ. ಸೊ ಇಲ್ಲಿ ಆ ಸಣ್ಣ ಫ್ಯಾಮಿಲಿಯವರು ಆ ಒಂದು ಎಷ್ಟು ಭೂಮಿ ಕೊಟ್ಟಿದ್ದಾರೆ, ಅವರಿಗೆ ಲ್ಯಾಂಡ್ ಕೊಟ್ಟಿದ್ದಾರೆ, ಅಷ್ಟನ್ನು ಮಾತ್ರ ನೋಡಿಕೊಳ್ತಾ ಇರ್ತಾನೆ. ಇನ್ನು ದೊಡ್ಡ ಫ್ಯಾಮಿಲಿಯವರು ಅವ್ರಿಗೆ ಕೊಟ್ಟಿರುವಂತ ಭೂಮಿ ನೋಡ್ತಾನೆ, ಅಷ್ಟೇ ಗೊತ್ತಿರೋದು ಅವರಿಗೆ. ಆದ್ರೆ ರಾಜನಿಗೆ ಈ 2 ವ್ಯಕ್ತಿಗಳ ಬಗ್ಗೆ ಗೊತ್ತಿರ್ತದೆ ಅಂತ ನೋಡಬಹುದು. ಹೇಗೆ ಅವರು ನೋಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಹಾಗೆ ಇಲ್ಲಿ ಇದು ಪರಮಾತ್ಮನಿಗೆ ಎಲ್ಲಾ ದೇಹಗಳ ವೀಕ್ಷಕನಾಗಿರ್ತಾನೆ. ಎಲ್ಲಾ ದೇಹಗಳಲ್ಲಿನ ಆತ್ಮಗಳ ಬಗ್ಗೆ ಗೊತ್ತಿರ್ತದೆ. ಋಷಿಭಿ ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತೈ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಸೊ ಇಲ್ಲಿ ಜ್ಞಾನವನ್ನು ವಿವರಿಸುವುದರಲ್ಲಿ ಭಗವಂತ ಅತ್ಯುನ್ನತ ಅಧಿಕಾರಿ. ಆದರೂ ವಿದ್ವಾಂಸರು, ಪ್ರಮಾಣಭೂತ ಆಚಾರ್ಯರು ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನು ಕೊಡ್ತಾರೆ. ಅದಕ್ಕೆ ಹೇಳುವಂಥದ್ದು ಈಗ ವೇದಾಂತ ಸೂತ್ರ ಆನಂದೋಭ್ಯಾಸಾತ್ ಅಂತ ಈ ರೀತಿಯಾಗಿ ವೇದಾಂತ ಸೂತ್ರವು ಹೇಳಿದ್ರೆ ಭಗವಂತ ಸ್ವಭಾವತಃ ಆನಂದಮಯನು ಎಂದು ವರ್ಣಿಸ್ತದೆ. ಈ ರೀತಿಯಾಗಿ ಹೇಳಿದ್ರೆ ಒಂದು ಸೂತ್ರವನ್ನು ಅವರು ಮಾಡ್ತಾರೆ,
ಹಿಂದಿನ ಆಚಾರ್ಯರು ಮಾಡ್ತಾ ಇದ್ರು, ಈಗ ವೇದವ್ಯಾಸರು ಮಾಡಿದ್ರೆ ಅದು ಏನಾಗ್ತದೆ, ಅದು ಎಲ್ಲರೂ ಅದನ್ನು ಒಪ್ಪಿಕೊಳ್ತಾ ಇದ್ರು, ಅದನ್ನ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಇರ್ತದೆ. ಈ ರೀತಿಯಾಗಿ ಶಾಸ್ತ್ರ ಗ್ರಂಥವಾದ ವೇದಾಂತವನ್ನು ಪ್ರಸ್ತಾಪಿಸಿ ಕೃಷ್ಣನು ವಿವರಿಸ್ತಾನೆ ಅಂತ ಹೇಳಿದ್ರೆ, ಈಗ ಋಷಿಗಳ ವಿಷಯ ಹೇಳುದಾದ್ರೆ ಸ್ವತಃ ಕೃಷ್ಣನಲ್ಲದೆ ವೇದವ್ಯಾಸರು, ಒಬ್ಬ ಮಹರ್ಷಿಗಳು ವೇದಾಂತ ಸೂತ್ರದಲ್ಲಿ ಇದನ್ನು ವಿವರಿಸಲಾಗ್ತದೆ. ಅಂದ್ರೆ ಎಲ್ಲದಕ್ಕೂ ಈಗ ಮೊದಲು ಯಾವ್ದು ಕೂಡ ಒಂದು ಆಕ್ಸೆಪ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿ ಆಕ್ಸೆಪ್ಟ್ ಮಾಡ್ತಾ ಇದ್ರು. ಈಗ ಏನಾಗಿದೆ, ನೀವು ನೋಡ್ಬೋದು ಮಾರ್ಕೆಟ್ ಅಲ್ಲಿ ತುಂಬಾ ಎಡಿಷನ್ ಇರ್ತದೆ. ಭಗವದ್ಗೀತೆದು 1000 ಎಡಿಷನ್ ಇದ್ರೆ ಅದೆಲ್ಲವೂ ಕೂಡ ಕೃಷ್ಣನನ್ನು ಅದರಲ್ಲಿ ಆಡ್ ಮಾಡಿರೋದಿಲ್ಲ, ಅವರವರ ಸ್ವಂತ ಅಭಿಪ್ರಾಯದಂತೆ ಅವರು ಅದರಲ್ಲಿ ನೀಡಿರ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಓದಿದ್ರೆ ಏನಾಗ್ತದೆ, ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಪ್ರಭುಪಾದರ ಈ ಭಗವದ್ಗೀತಾ ಆಸ್ ಇಟ್ ಈಸ್ ಪುಸ್ತಕವನ್ನೇ ತಗೊಳ್ಬೇಕು, ಯಥಾರೂಪ. ಯಾಕಂದ್ರೆ ಇದು ಕೃಷ್ಣ ಹೇಗೆ ಹೇಳಿದಾನೆ ಅದೇ ರೀತಿ ನಮಗೆ ಇಲ್ಲಿ ಪ್ರಭುಪಾದರು ನೀಡಿದ್ದಾರೆ. ಈಗ ನಾವು ಈ ಅನ್ನಮಯ ಕೋಶ ಅಂತಾರೆ ಏನು ಅಂತ ತಿಳ್ಕೊಳ್ಳೋಣ. ಅನ್ನಮಯ ಕೋಶ ಅಂತ ಹೇಳಿದ್ರೆ ಇದನ್ನು ದೈಹಿಕ ವೇದಿಕೆ ಅಂತ ಹೇಳಲಾಗ್ತದೆ. ಈಗ ಹೆಚ್ಚಿನವರಿಗೆ ತಿನ್ಲಿಕ್ಕೆ ಸಿಕ್ಕಿದ್ರಾಯ್ತು, ಎಲ್ಲೆಂದ್ರೆ ಅಲ್ಲಿಗೆ ಮಲಗುವಂಥದ್ದು ಇಷ್ಟೇ ಅವ್ರದ್ದು. ಇದು ತಮೋ ಗುಣದವರ ಲಕ್ಷಣ ಆಗಿರುತ್ತೆ. ಇನ್ನು ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಇದು ರಜೋಗುಣದವರ ಲಕ್ಷಣ ಆಗಿರುತ್ತೆ. ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಬೇಕು, ನಂತರ ಕೆಲಸ ಸಿಗ್ತದೆ, ಸಂಪಾದನೆ, ಹಣ ಸಂಪಾದನೆ ಮಾಡುವಂಥದ್ದು, ಹಣ ಸಂಗ್ರಹಿಸುವಂಥದ್ದು, ಮದುವೆ ಮತ್ತೆ ದೊಡ್ಡ ಮನೆ ಕಟ್ಟಿಸುವಂಥದ್ದು, ಇದೆಲ್ಲವೂ ಕೂಡ ಪ್ರಾಣಮಯ ಕೋಶ. ಆವಾಗ ಜನರೆಲ್ಲರೂ ಕೂಡ ಅವರನ್ನು ಶಬಾಷ್ ಅಂತ ಹೇಳ್ತಾರೆ. ಆದ್ರೆ ಅವರು ಆ ಒಂದು ರಜೋಗುಣದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬರೀ ಡಿಸೈರ್ಸ್ ಏನಿರುತ್ತೆ, ಒಂದಷ್ಟು ಹಣ ಸಂಗ್ರಹಿಸ್ಬೇಕು ಅಂತ ಹೇಳಿ ಅಷ್ಟೇ. ಇನ್ನು ಜ್ಞಾನಮಯ ಕೋಶ ಅಂತ ಹೇಳಿದ್ರೆ ಮನೋಮಯ ಕೋಶ. ಇಲ್ಲಿ ಈಗ ಕವಿಗಳು, ವಿಜ್ಞಾನಿಗಳು ಇವರೆಲ್ಲವೂ ಕೂಡ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ಒಳ್ಳೆಯ ಪುಸ್ತಕ ಓದ್ತಾರೆ, ಆದ್ರೆ ಅದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವ ಪುಸ್ತಕ ಆಗಿರೋದಿಲ್ಲ. ವಿಜ್ಞಾನಮಯ ಕೋಶ, ಓಕೆ, ಜ್ಞಾನಮಯ ಕೋಶದಲ್ಲಿ ಹೀಗೆ ಹೇಳಲಾಗ್ತದೆ ಬೌದ್ಧಿಕ ವೇದಿಕೆ. ಬೌದ್ಧಿಕ ವೇದಿಕೆ ಅಂತ ಹೇಳಿದ್ರೆ ಇದರಲ್ಲಿ ಜ್ಞಾನಮಯ ಕೋಶದಲ್ಲಿ ಅವರು ಯೋಚನೆ ಮಾಡ್ತಾರೆ, ನಾನು ಯಾರು, ಪರಮಾತ್ಮ ಯಾರು, ಪ್ರಕೃತಿ ಏನು, ನನಗೂ ಪರಮಾತ್ಮನಿಗೂ ಎಂತ ಕನೆಕ್ಷನ್ ಅಂತ ಈ ರೀತಿಯಾಗಿ. ನಂತರ ವಿಜ್ಞಾನಮಯ ಕೋಶದಲ್ಲಿ ಅದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ, ಪ್ರಾಕ್ಟಿಕಲ್ ಆಗಿ ತೊಡಗಿಸ್ತಾರೆ. ಅಂದ್ರೆ ಈಗ ಜಪ ಮಾಡುವಂಥದ್ದು ಎಲ್ಲವೂ ಕೂಡ ವಿಜ್ಞಾನಮಯ ಕೋಶದಲ್ಲಿ ಬರುವಂಥದ್ದು. ಆನಂದಮಯ ಕೋಶ, ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ, ನಿಜವಾದ ಆನಂದ ಸಿಗ್ತದೆ. ಹೇಗೆ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ನಿಜವಾದ ಆನಂದದಿಂದ ಇರ್ಲಿಕ್ಕೆ ಆಗ್ತದೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಶರೀರ, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಪಂಚಮಹಾಭೂತಗಳು, ಗಾಳಿ, ನೀರು, ಅಗ್ನಿ, ವಾಯು, ಆಕಾಶ, ಈ ರೀತಿಯಾಗಿ ಭೂಮಿ. ನಂತರ ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 10 ಇಂದ್ರಿಯಗಳು, ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಈ ರೀತಿಯಾಗಿ. ಮತ್ತು ಮನಸ್ಸು,
ಇಲ್ಲಿ ಪಂಚೇಂದ್ರಿಯಗಳಲ್ಲಿ ಕಣ್ಣು, ಮೂಗು, ಬಾಯಿ, ಚರ್ಮ, ಕಿವಿ ಆಯ್ತು. ಇನ್ನು ಜ್ಞಾನೇಂದ್ರಿಯಗಳು ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಬಾಯಿಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ಐದು ಇಂದ್ರಿಯ ವಿಷಯಗಳು. ನಂತರ ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸಲಾಗ್ತದೆ. ಈಗ ಪಂಚಮಹಾಭೂತಗಳು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಸೂಕ್ಷ್ಮ ಶರೀರ. ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಜ್ಞಾನೇಂದ್ರಿಯಗಳು ಅಂದ್ರೆ ಇಂದ್ರಿಯ ವಸ್ತುಗಳು. ಐದು ಇಂದ್ರಿಯ ವಿಷಯಗಳು. ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಬಾಯಿಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ನಂತರ ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸಲಾಗ್ತದೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗ ಪುತ್ರಧಾರಾ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋ ಅನ್ಯತಾ. ಹರೇ ಕೃಷ್ಣ ಮಾತಾಜಿ. ಕುಸುಮ ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ನಮ್ರತೆ, ಜಂಬವಿಲ್ಲದಿರೋದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ, ಇದು ನಾನು ಘೋಷಿಸುತ್ತೇನೆ, ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಸೊ ಇಲ್ಲಿ ನಮ್ರತೆ ಅಂತ ಹೇಳಿದ್ರೆ ಅಮಾನಿತ್ವಂ. ಅಮಾನಿತ್ವಂ ಅಂತ ಹೇಳಿದ್ರೆ ನಮ್ರತೆ. ಸೊ ಈ ಅಂದ್ರೆ ನಮಗೆ ರೆಸ್ಪೆಕ್ಟ್ ಬೇಡ, ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಇದನ್ನು ಶಿಕ್ಷಾಷ್ಟಕಮಲ್ಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ತೃಣಾದಪಿ ಸುನೀಚೇನ ಅಂತ ಹೇಳಿದ್ರೆ ನಾವು ಆ ಹುಲ್ಲನ್ನು ಯಾವಾಗ ತುಳಿತೇವೆ ಅದು ಮತ್ತೆ ಹಾಗೆ ನಿಲ್ಲುತ್ತೆ, ಅದೇ ರೀತಿ ಇರ್ಬೇಕು ಅಂತ ಹೇಳಿ. ಇನ್ನು ಅದಂಬಿತ್ವಂ ಅಂತ ಹೇಳಿದ್ರೆ ಜಂಬವಿಲ್ಲದಿರುವಂಥದ್ದು. ಜಂಬ ಇಲ್ಲದಿರೋದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಮಾಧವೇಂದ್ರಪುರಿ. ಮಾಧವೇಂದ್ರಪುರಿ ಆ ಒಂದು ಕ್ಷೀರ್ಚೋರ್ ಗೋಪಿನಾಥ್ ಹೇಳಿ ಗೋಪಿನಾಥ್ ಹೇಳುವಂಥದ್ದು ಮಾಧವೇಂದ್ರಪುರಿಯವರಿಗೆ ನನಗೆ ಚಂದನ ತಕೊಂಡ್ ಬಾ ಅಂತ ಹೇಳಿ. ನಂತರ ಹಾಗೆ ಅವರು ಹೋದಾಗ ಇಲ್ಲಿ
ಮಾಧವೇಂದ್ರ ಪುರಿಯವರಿಗೆ ಗೋಪಿನಾಥ್ ಏನ್ ಮಾಡುವಂಥದ್ದು, ಹಾಲನ್ನು ತೆಗೆದಿಡುವಂಥದ್ದು. ಇದು ಪೂಜಾರಿಗೆ ತಿಳಿದು ಮಾಧವೇಂದ್ರ ಪುರಿಯಗೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ. ಜನರೆಲ್ಲ ಬಂದು ಎಲ್ಲರಿಗೂ ಪೂಜಾರಿ ಹೇಳ್ತಾನೆ, ಮಾಧವೇಂದ್ರ ಪುರಿ ದೊಡ್ಡ ಭಕ್ತರು ಅಂತೇಳಿ. ಹಾಗೆ ನಮಸ್ಕಾರ ಮಾಡುವಾಗ ಮಾಧವೇಂದ್ರ ಪುರಿ ಆ ಒಂದು ಪ್ಲೇಸ್ ಅನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ತಾರೆ. ಹೇಳಿದ್ರೆ ಅವರಿಗೆ ಭಕ್ತರಿಗೆ ಫೇಮಸ್ ಆಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅಹಿಂಸೆ ಅಹಿಂಸೆ ಈಗ ಅಹಿಂಸೆ ಅಂತ ಹೇಳಿದ್ರೆ ಯಾರು ಈಗ ಭಗವಂತನಿಂದ ನಮ್ಮನ್ನು ದೂರ ಮಾಡ್ತಾರೆ ಅದನ್ನ ಹಿಂಸೆ ಅಂತ ಹೇಳಲಾಗ್ತದೆ. ಹಾಗೆ ದೂರ ಮಾಡದೇ ಇದ್ರೆ ಇದು ಅಹಿಂಸೆ. ಶಾಂತಿ ಅಂದ್ರೆ ತಾಳ್ಮೆ. ಯಾರಾದ್ರೂ ನಮಗೆ ಒಂದು ಇನ್ಸಲ್ಟ್ ಮಾಡಿದ್ರು ಕೂಡ ನಾವು ಅದನ್ನು ಸಹಿಸಿಕೊಳ್ಳುವಂಥದ್ದು. ಆರ್ಜವಂ ಅಂದ್ರೆ ಸಿಂಪ್ಲಿಸಿಟಿ, ಸರಳತೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂಥದ್ದು. ಸರಿಯಾದ ಬೋನಫೈಡ್ ಗುರುವನ್ನು ನಾವು ಸ್ವೀಕರಿಸಬೇಕು. ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ಈ 5 ಇದ್ರೆ ನಮ್ಗೆ ಗುರು ಸಿಗ್ತಾರೆ. ಈಗ ಕಲಿಯುಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಬೋರ್ಡ್ ಹಾಕಿ ಕುತ್ಕೊಂಡಿರ್ತಾರೆ ನಾವು ಗುರುಗಳು ಅಂತೇಳಿ, ಆದ್ರೆ ಅವರು ಅಧಿಕೃತ ಗುರುಗಳಾಗಿರೋದಿಲ್ಲ. ಈಗ ಹೇಗೆ ಅವರ ಅಧಿಕೃತ ಗುರುಗಳು ಅಂತ ತಿಳಿಯಲಾಗ್ತದೆ ಅಂತ ಹೇಳಿದ್ರೆ, ಈಗ ಪ್ರಭುಪಾದರು ಹೇಳ್ತಾರೆ ಅವರು ಎಷ್ಟು ಕೃಷ್ಣನಿಗೆ ಅಟ್ಯಾಚ್ ಆಗಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಶೌಚಂ ಅಂತ ಹೇಳಿದ್ರೆ ಇದು ಕ್ಲೆನ್ಲಿನೆಸ್. ಈಗ ಬಾಹ್ಯ ಸ್ವಚ್ಛತೆ, ಆಂತರಿಕ ಸ್ವಚ್ಛತೆ. ಬಾಹ್ಯ ಸ್ವಚ್ಛತೆಗೆ ಸ್ನಾನ, ಆಂತರಿಕ ಸ್ವಚ್ಛತೆಗೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಹೀಗೆ ಜಪಿಸುವುದರಿಂದ ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಇದೆಲ್ಲವೂ ಕೂಡ ಹೋಗ್ತದೆ. ಸ್ಟೆಡಿನೆಸ್ ಅಂದ್ರೆ ಸ್ಥೈರ್ಯ. ನಾವು ಇವತ್ತು ಜಪ ಮಾಡ್ಬಿಟ್ಟು ನಾಳೆ ಮಾಡೋದಿಲ್ಲ ಅಂತ ಆ ರೀತಿ ಅಲ್ಲ. ಪ್ರತಿದಿನ ಕೂಡ ಜಪ ಮಾಡುವಂಥದ್ದು, ಪ್ರತಿದಿನ ಕೂಡ ಕ್ಲಾಸ್ ಕೇಳುವಂಥದ್ದು. ಆ ರೀತಿಯಾದ ಒಂದು ಸ್ಥೈರ್ಯ ಇದ್ರೆ ಮಾತ್ರ ಆಧ್ಯಾತ್ಮಿಕದಲ್ಲಿ ನಾವು ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ. ಇನ್ನು ಆತ್ಮ ಸಂಯಮ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಯಾವುದೆಲ್ಲ ಕೃಷ್ಣ ಪ್ರಜ್ಞೆಗೆ ಪೂರಕವಾಗಿರ್ತದೆ ಅದನ್ನ ಸ್ವೀಕರಿಸುವಂಥದ್ದು, ಯಾವುದೆಲ್ಲ ಕೃಷ್ಣ ಪ್ರಜ್ಞೆಗೆ ಪೂರಕವಲ್ಲ ಅದನ್ನು ಬಿಡುವಂಥದ್ದು. ಅಹಂಕಾರ ಇಲ್ಲದಿರುವುದು. ನಾನು ದೇಹವಲ್ಲ, ನಾನು ಆತ್ಮ ಅಂತ ಇದ್ರೆ ಅಹಂಕಾರ ಇರೋದಿಲ್ಲ. ಈಗ ಹನುಮಾನಿಗೆ ಅಹಂಕಾರ ಇತ್ತು ಅಂತ ಹೇಳಲಾಗ್ತದೆ. ಅದು ಹೇಗೆಂದ್ರೆ ನಾನು ರಾಮನ ಸೇವಕ, ಅದು ಸರಿಯಾದ ಅಹಂಕಾರ. ಆದ್ರೆ ತಪ್ಪು ಅಹಂಕಾರ ಅಂತ ಹೇಳಿದ್ರೆ ನಾನು ಯಜಮಾನ, ಅದು ತಪ್ಪು ಅಹಂಕಾರ. ಇನ್ನು ಮುಂದೆ ಬರುವಂಥದ್ದು ಜನ್ಮ, ಮೃತ್ಯು, ಜರಾ, ವ್ಯಾಧಿ, ದುಃಖ. ಇದರಿಂದ ಹೊರಗೆ ಹೇಗೆ ಬರುವಂಥದ್ದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ. ಮತ್ತು ನಾವು ಫ್ಯಾಮಿಲಿಯಲ್ಲಿ ಡಿಟ್ಯಾಚ್ ಆಗಿರ್ಬೇಕು, ಅಫೆಕ್ಷನ್ ತೋರಿಸ್ಬೇಕು. ಫ್ಯಾಮಿಲಿಯಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು, ಕೃಷ್ಣನಲ್ಲಿ ಅಟ್ಯಾಚ್ಮೆಂಟ್ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರೋದು. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ. ನನ್ನಲ್ಲಿ ನಿರಂತರವಾದ ಒಂದು ಮತ್ತು ಪರಿಶುದ್ಧವಾದ ಭಕ್ತಿ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಈಗ ನಮಗೆ ಜಪ ಮಾಡುವಾಗ ನಮಗೆ ದೇವರ ಕೋಣೆಯಲ್ಲಿ ಕುತ್ಕೊಂಡು ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಆ ರೀತಿಯಾಗಿ ಜಪ ಮಾಡಿದ್ರೆ ಒಳ್ಳೇದು. ಮತ್ತು ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರೋದು. ಈಗ ಕೃಷ್ಣನಿಗೆ ಸಂಬಂಧಪಡದ ಯಾವುದೇ ಐಹಿಕವಾದ ಒಂದು ಏನು ಜನ ಸಮೂಹ ಸೇರ್ತಾರೆ ಅದಕ್ಕೆಲ್ಲ ಹೋಗದೆ ಇರುವಂಥದ್ದು. ಈಗ ಉದಾಹರಣೆ ಎಕ್ಸಿಬಿಷನ್ ಅಂತದೆಲ್ಲ ಇರ್ತದೆ. ಅದರ ಬದಲು ಈಗ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಈಗ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು, ಈ ರೀತಿಯಾಗಿ ಇದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಮ್ಗೆ ಮಾಯೆ ಅಟ್ಯಾಕ್ ಮಾಡ್ತಾಳೆ ನಮ್ಮನ್ನ, ನಾವು ಭಗವಂತನಿಂದ ದೂರ ಆಗ್ತೇವೆ ಆವಾಗ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು. ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಸೊ ಇದೆಲ್ಲವೂ ಕೂಡ ಜ್ಞಾನ ಅಂತ ಹೇಳಿ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಇದಕ್ಕೆ ಯಾವುದು ಇದರಲ್ಲಿ ಇಲ್ಲ, ಅದೆಲ್ಲವೂ ಕೂಡ ಅಜ್ಞಾನ. ಜ್ಞೇಯಂ ಎತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸತ್ತಾನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ
ಆ ಜ್ಞೇಯವಾದುದನ್ನು ವಿವರಿಸ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಸೊ ಇಲ್ಲಿ ಬ್ರಹ್ಮನ್ ಅಂದ್ರೆ ಆತ್ಮ, ಜೀವಿ. ಇಲ್ಲಿ ಜ್ಞೇಯ ಅಂತ ಹೇಳಿದ್ರೆ ತಿಳಿದುಕೊಳ್ಳಲು ಸಾಧ್ಯವಿರುವುದನ್ನು ವಿವರಿಸಲು ಪ್ರಾರಂಭಿಸ್ತಾ ಇದ್ದಾನೆ ಈಗ. ಅಂದ್ರೆ ಆತ್ಮ, ಪರಮಾತ್ಮ, ಕ್ಷೇತ್ರಜ್ಞ, ಇವುಗಳನ್ನು ತಿಳಿದು ಮನುಷ್ಯನು ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಜೀವಿಯು ನಿತ್ಯರು, ಶಾಶ್ವತನು. ಜೀವಿಯು ಹುಟ್ಟಿದ ನಿಶ್ಚಿತ ದಿನವಿಲ್ಲ. ಯಾಕಂದ್ರೆ ಸಚ್ಚಿದಾನಂದ, ಸತ್, ಎಟರ್ನಲ್, ಶಾಶ್ವತ, ಚಿತ್ತ, ನಾಲೆಜ್, ಜ್ಞಾನ, ಆನಂದ, ಹ್ಯಾಪಿನೆಸ್, ಇದು ಜೀವಿಗೆ ಸ್ವರೂಪ ಆಗಿರ್ತದೆ. ಆದುದರಿಂದ ಅದು ಅನಾದಿ. ವೇದ ಸಾಹಿತ್ಯವು ಇದನ್ನು ದೃಢಪಡಿಸ್ತದೆ. ಹೇಗೆಂದ್ರೆ ನಜಾಯತೆ ದಿಯತೆ ವಾ ವಿಪಶ್ಚಿತ್, ಅಂದ್ರೆ ಆತ್ಮಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಶಾಶ್ವತ, ಅದು ಅನಾದಿ. ಕ್ಷೇತ್ರಜ್ಞನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಆತ್ಮ ಪರಮಾತ್ಮ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಅವನು ಜ್ಞಾನದಿಂದ ತುಂಬಿದ್ದಾನೆ. ಹಾಗಾಗಿ ಜೀವಿಗಳು ಪರಮಪ್ರಭುವಿನ ನಿತ್ಯ ದಾಸರು. ಜೀವೇರ ಸ್ವರೂಪೈ ನಿತ್ಯ ಕೃಷ್ಣೇರ ದಾಸ್, ನಿತ್ಯ ಸೇವಕರು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ. ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಸೊ ಇಲ್ಲಿ ಭಗವಂತನ ಇಂದ್ರಿಯಗಳು ಅಲೌಕಿಕ, ನಮ್ಮ ಹಾಗೆ ಭೌತಿಕ ಇಂದ್ರಿಯಗಳಿಲ್ಲ. ಅಲೌಕಿಕ, ದಿವ್ಯವಾದದ್ದು. ಪ್ರಭುವು ತನ್ನ ಅಂತರಂಗ ಶಕ್ತಿಯಿಂದ ಸಚ್ಚಿದಾನಂದ ರೂಪದಲ್ಲಿ ಕಾಣಿಸಿಕೊಳ್ತಾನೆ, ಅಂದ್ರೆ ಆಧ್ಯಾತ್ಮಿಕ ರೂಪದಲ್ಲಿ. ಐಹಿಕ ಶಕ್ತಿಯು ಅವನನ್ನು ಮಲಿನಗೊಳಿಸುವುದಿಲ್ಲ, ಏಕೆಂದ್ರೆ ಅವನು ಐಹಿಕ ಶಕ್ತಿಯ ಪ್ರಭು. ಐಹಿಕ ಶಕ್ತಿ ಅಂದ್ರೆ ಈ ಮೂರು ಗುಣಗಳು, ಸತ್ವ, ರಜೋ, ತಮೋ. ಸೊ ಇದರ ಒಂದು ಪ್ರಭು ಆಗಿರ್ತಾನೆ. ನಮ್ಮ ಇಂದ್ರಿಯಗಳಿಗೆ ಐಹಿಕ ಕಲ್ಮಶದ ಸೋಂಕಿರೋದ್ರಿಂದ ಅವನ ರೂಪವನ್ನು ಕಾಣಲಾರೆವು. ನಮ್ಗೆ ಈ ಒಂದು ಚರ್ಮದ ಚಕ್ಷುವಿನಿಂದ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ನಿರಾಕಾರವಾದಿಗಳು ಏನ್ ತಿಳಿತಾರೆ? ಹಾಗಾಗಿ ಅವ್ರು ತಿಳಿತಾರೆ ಭಗವಂತನಿಗೆ ರೂಪ ಇಲ್ಲ, ಭಗವಂತನನ್ನು ಅವರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಈ ಚರ್ಮ ಚಕ್ಷುವಿನಿಂದ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ ನಾವು. ಆದ್ರೆ ಅವರು ನಿರ್ಧಾರ ಮಾಡುವಂಥದ್ದೇನು? ಭಗವಂತ ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅವರು ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಆ ಒಂದು ದಿವ್ಯ ಸ್ಥಿತಿಗೆ ಏರಿದಾಗ ಅವನ ರೂಪವನ್ನು ಕಾಣಬಹುದು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ಅವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಪರಮಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಸೊ ಇಲ್ಲಿ ಹೇಳುವಂಥದ್ದು ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್ ಅಂತೇಳಿ ಹೇಳಿದ್ರೆ ಅಚಿಂತ್ಯ ಭೇದ ಅಭೇದ ತತ್ವ. ಈಶೋಪನಿಷತ್ತಿನಲ್ಲಿ ಹೇಳಲಾಗ್ತದೆ, ತದ್ದೀಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದ್ದೀಜತಿ ತನ್ನೈಜತಿ ಅಂದ್ರೆ ಭಗವಂತ ನಡೆಯುತ್ತಾನೆ, ನಡೆಯುವುದಿಲ್ಲ. ತದ್ದೂರೇ ತದ್ವಂತಿಕೆ, ಅವನು ದೂರ ಕೂಡ ಇದ್ದಾನೆ, ಹತ್ತಿರ ಕೂಡ ಇದ್ದಾನೆ. ತದಂತರಸ್ಯ ಸರ್ವಸ್ಯ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಹಾಗಾಗಿ ಇದನ್ನು ಹೇಗೆ ತಿಳಿಯುವಂಥದ್ದು? ಹೇಗೆ ಅಂತ ಹೇಳಿದ್ರೆ, ಈಗ 12ನೇ ಅಧ್ಯಾಯದಲ್ಲಿ ಅಂಬರೀಷ್ ಮಹಾರಾಜರಿಗೆ ಆ ಒಂದು ದುರ್ವಾಸ ಮುನಿ ಅಟ್ಯಾಕ್ ಮಾಡಿದಾಗ ಅಲ್ಲಿದ್ದ ಸುದರ್ಶನ ಚಕ್ರ ಬಂದು ದುರ್ವಾಸ ಮುನಿಯನ್ನು ಅಟ್ಟಿಸಿಕೊಂಡು ಹೋಗುವಂಥದ್ದು. ಅಂದ್ರೆ ಇಲ್ಲಿ ಪರಿಶುದ್ಧ ಭಕ್ತರಿಗೆ ಭಗವಂತನು ಕಾಣ್ತಾನೆ. ಈಗ ಪ್ರಹ್ಲಾದ್ ಮಹಾರಾಜರು ಕೂಡ ಈ ಕಂಬದಲ್ಲಿ ಭಗವಂತನಿದ್ದಾನ ಅಂತ ಹಿರಣ್ಯಕಶಿಪು ಕೇಳಿದಾಗ ಹೌದು ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಭಗವಂತ ಬರ್ತಾನೆ ಅದರಿಂದ. ಇದು ಶುದ್ಧ ಭಕ್ತರಿಗೆ ಕಾಣ್ತದೆ. ಸೊ ಹಾಗಾಗಿ
ನಮ್ಮ ಈ ಚರ್ಮದ ಚಕ್ಷುವಿನಿಂದ ಭಗವಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತ ಇದ್ರು ಕೂಡ. ಪ್ರೇಮದ ಕಣ್ಣು ಬೇಕು. ಪ್ರೇಮದ ಕಣ್ಣು ಅಂತ ಹೇಳಿದ್ರೆ ಅದ್ ನಾವು ಈಗ ಜಪವನ್ನು ಮಾಡ್ತಾ ಮಾಡ್ತಾ ನಮ್ಮ ಹೃದಯ ಪರಿಶುದ್ಧ ಆಗ್ತಾ ಆಗ್ತಾ ನಮ್ಗೆ ಭಗವಂತ ನೋಡ್ಲಿಕ್ಕೆ ಆಗ್ತದೆ. ಪ್ರೇಮಾಂಜನಾಚರಿತ ಭಕ್ತಿ ವಿಲೋಚನೇನ. ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ? ಇದನ್ನು ನೀವು ಝೂಮ್ ಚಾಟ್ ಅಲ್ಲಿ ಹಾಕ್ಬೋದು. ಈಗ ಈಗ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಏನಂತ ಹೇಳಲಾಗ್ತದೆ ಇಲ್ಲಿ? ಎಲ್ಲಾ ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತ್ಮನು ಸೂಕ್ಷ್ಮನಾದುದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಈಗ ಇಲ್ಲಿ ಉತ್ತರೆ, ಯಾರು ಅಭಿಮನ್ಯುನ ಹೆಂಡತಿ ಉತ್ತರೆ ಒಂದು ಪರೀಕ್ಷಿತನ ಒಂದು ಅವಳು ಗರ್ಭಿಣಿ ಇರುವಾಗ ಏನಾಗ್ತದೆ, ಈ ಅಶ್ವತ್ಥಾಮ ಬಂದು ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾ ಇರ್ತಾನೆ. ಹೇಳಿದ್ರೆ ಎಲ್ಲಾ ಪಾಂಡವರನ್ನು ನಾಶ ಮಾಡ್ಬೇಕು ಅಂತೇಳಿ. ಆವಾಗ ಉತ್ತರೆಯು ಕೃಷ್ಣನಲ್ಲಿ ಬೇಡಿಕೊಳ್ಳುವಂಥದ್ದು, ನಾನು ಸತ್ರು ಪರವಾಗಿಲ್ಲ, ಆ ಮಗುವನ್ನು ರಕ್ಷಿಸು ಕೃಷ್ಣ ಅಂತೇಳಿ. ಅವಾಗ ಏನಾಗುತ್ತೆ, ಕೃಷ್ಣ ಅಷ್ಟು ಸಣ್ಣದಾಗಿ, ಅದಕ್ಕೆ ಹೇಳುವಂಥದ್ದು ಸೂಕ್ಷ್ಮನಾಗಿ ಆ ಒಂದು ಉತ್ತರೆಯ ಗರ್ಭದೊಳಗೆ ಹೋಗಿ ಅಲ್ಲಿ ಕಾಪಾಡುವಂಥದ್ದು ಪರೀಕ್ಷಿತನನ್ನು. ಹಾಗಾಗಿ ಭಗವಂತನನ್ನು ನಮ್ಮ ಈ ಐಹಿಕ ಕಣ್ಣುಗಳಿಂದ ನೋಡ್ಲಿಕ್ಕಾಗುವುದಿಲ್ಲ. ಸೂಕ್ಷ್ಮನಾದುದರಿಂದ ಆತನನ್ನು ನೋಡಲಾರೆವು ಮತ್ತು ತಿಳಿಯಲಾರೆವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಈಗ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಹಾಗೂ ಗೋಲೋಕದಲ್ಲಿ ಕೂಡ ಇದ್ದಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಾ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವೇಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಸೊ ಇಲ್ಲಿ ಆ ಬೆಳಕು, ಈ ಒಂದು ಮಗುವಿನಲ್ಲಿ ಏನು ಈ ಒಂದು ಜ್ಞಾನ ಇದೆ ಅದು, ಮತ್ತೆ ಆತನ ಹೃದಯದಲ್ಲಿ, ಹೀಗೆ ಎಲ್ಲಾ ಕಡೆ ಕೃಷ್ಣನಿದ್ದಾನೆ, ಆದ್ರೆ ನಮಗೆ ಕಾಣಿಸೋದಿಲ್ಲ. ನೋಡಿ, ಇಲ್ಲಿ ನೋಡ್ಬೋದು, ಬೆಳಕು ಕೃಷ್ಣ, ಈ ಜ್ಞಾನ ಕೃಷ್ಣ, ಹೃದಯದಲ್ಲಿರುವ ಪರಮಾತ್ಮ ಕೂಡ ಕೃಷ್ಣನಾಗಿರ್ತಾನೆ. ಈ ಎರಡೂ ಪಕ್ಷಿಗಳನ್ನು ಗಮನಿಸಿ, ಇವುಗಳ ನಡುವೆ ಇರುವ ವ್ಯತ್ಯಾಸವೇನು? ಇಲ್ಲಿ ಎರಡು ಪಕ್ಷಿಗಳಿದೆ, ಇದರ ನಡುವೆ ವ್ಯತ್ಯಾಸ ಏನು ಅಂತ ನೀವು ಹೇಳ್ಬೋದು. ಇಲ್ಲಿ ಒಂದು ಪಕ್ಷಿ ಜೀವಿ ಆದ್ರೆ ಇನ್ನೊಂದು ಪಕ್ಷಿ ಪರಮಾತ್ಮನಾಗಿರ್ತಾನೆ. ಜೀವಿ ತನ್ನ ಒಂದು ಇಂದ್ರಿಯ ಸುಖದಲ್ಲಿ ತಲ್ಲೀನಾಗಿದ್ದಾನೆ. ಪರಮಾತ್ಮ ನೋಡ್ತಾ ಇದ್ದಾನೆ, ಯಾವಾಗ ಇವನು ನನ್ನ ಕಡೆ ತಿರುಗಿ ನೋಡ್ತಾನೆ, ಯಾವಾಗ ಬರ್ತಾನೆ ನನ್ನ ಧಾಮಕ್ಕೆ ಅಂತ ಹೇಳಿ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಾ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಓಕೆ, ಇಲ್ಲಿ 18ನೆಯ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ, ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಈಗ ಭಗವಂತನು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಂತಹ ಪ್ರಕಾಶಮಾನ ವಸ್ತುಗಳ ಪ್ರಭೆಯ ಮೂಲ. ಈಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯ ಚಂದ್ರರು ಇರೋದಿಲ್ಲ, ಅಲ್ಲಿ ಭಗವಂತನ ಒಂದು ಏನು
ದೇಹ ಕಾಂತಿ ಇರುತ್ತೆ. ಅದರಿಂದವೇ ಇಡೀ ಆಧ್ಯಾತ್ಮಿಕ ಜಗತ್ತು ಪ್ರಕಾಶಿಸ್ತಾ ಇರ್ತದೆ ಅಂತ ನಾವು ತಿಳಿಯುವಂಥದ್ದು. ಹಾಗಾಗಿ ಯಾರಿಗೆ ಈ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತ ಒಂದು ಕಾತರನಾಗಿರ್ತಾನೆ, ಅವನಿಗೆ ಜ್ಞಾನವನ್ನು ನೀಡುವಂಥದ್ದು ಕೂಡ ಭಗವಂತ. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಪರಮಾತ್ಮನಾಗಿ ಇದ್ದಾನೆ. ಸೊ ಜ್ಞಾನದ ಗುರಿ ಏನಾಗಿರ್ತದೆ? ಪರಮಾತ್ಮನಿಗೆ ಶರಣಾಗಿ ಅವನನ್ನು ತಿಳಿಯುವುದರಿಂದ ಹುಟ್ಟು ಸಾವುಗಳ ಎಲ್ಲೆಯನ್ನು ಮೀರಬಲ್ಲುವಂಥದ್ದು. ಹೀಗೆ 19ನೇ ಶ್ಲೋಕದಲ್ಲಿ, ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಇಲ್ಲಿ ಭಕ್ತರಿಗೆ ಮಾತ್ರ ಇದು ಅರ್ಥ ಆಗ್ತದೆ. ಈ ಜ್ಞಾನ ಇದು 3 ವಸ್ತುಗಳನ್ನು ಕುರಿತದ್ದು. ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ, ಜ್ಞೇಯ ಅಂತ ಹೇಳಿದ್ರೆ ಜ್ಞಾನದ ಗುರಿ ಏನಾಗಿರ್ತದೆ? ಭಗವಂತನನ್ನು ತಿಳಿಯುವುದರಿಂದ ಈ ಹುಟ್ಟು ಸಾವುಗಳ ಎಲ್ಲೆಯನ್ನು ಮೀರಬಲ್ಲದು ಅಂತೇಳಿ. ಮತ್ತು ಜ್ಞಾನದ ಪ್ರಕ್ರಿಯೆ 3ನ್ನು ಸೇರಿಸಿ ವಿಜ್ಞಾನ ಎಂದು ಕರೆಯುತ್ತಾರೆ. ಭಗವಂತನ ಪರಿಶುದ್ಧ ಭಕ್ತರು ಪರಿಪೂರ್ಣ ಜ್ಞಾನವನ್ನು ನೇರವಾಗಿ ತಿಳಿಯಬಲ್ಲರು, ಇತರರಿಗೆ ತಿಳಿಯಲು ಸಾಧ್ಯವಿಲ್ಲ. ಕೃಷ್ಣನೇ ಸರ್ವಸ್ವ ಎಂದು ಅರ್ಥ ಮಾಡಿಕೊಳ್ಳುತ್ತಲೇ ನಾವು ನಿಜವಾದ ಜ್ಞಾನವನ್ನು ಪಡೆಯುತ್ತೇವೆ. ಜ್ಞಾನವೆಂದರೆ ಭಕ್ತಿ ಸೇವೆಯ ಪೂರ್ವಭಾವಿ ಅರಿವು. ಹೇಗೆ ಭಕ್ತಿ ಸೇವೆಯನ್ನು ಮಾಡಬಹುದು ಇದನ್ನು ತಿಳಿಯುವಂಥದ್ದು ಜ್ಞಾನ ಆಯ್ತು. ಇನ್ನು ಜ್ಞಾನದ ಗುರಿ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಭಕ್ತರಾದ್ರೆ ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಇತರರಿಗೆ ಸಾಧ್ಯ ಇಲ್ಲ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಇಲ್ಲಿ ದೇಹವು ಕ್ಷೇತ್ರ, ಇದು ಐಹಿಕ ಪ್ರಕೃತಿಯಿಂದ ಆದದ್ದು. ಆತ್ಮವು ಪುರುಷ ಅಥವಾ ಜೀವಿ, ಅವನೊಬ್ಬ ಕ್ಷೇತ್ರಜ್ಞ, ಇನ್ನೊಬ್ಬ ಪರಮಾತ್ಮ. ಆತ್ಮ ಪರಮಾತ್ಮ. ಸೊ ಇಲ್ಲಿ ಆತ್ಮವು ಭಗವಂತನ ಶಕ್ತಿಯ ವರ್ಗಕ್ಕೆ ಸೇರಿದ್ದು ಅಂತ ಹೇಳಿದ್ರೆ ವಿಭಿನ್ನ ಅಂಶ. ಪರಮಾತ್ಮನು ಅಂದ್ರೆ ಕ್ಷೀರೋದಕಶಾಯ ವಿಷ್ಣು. ಕ್ಷೀರೋದಕಶಾಯ ವಿಷ್ಣು ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿರುವಂಥದ್ದು. ಅದು ಪರಮಾತ್ಮನು ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವರು. ನಾವು ವಿಭಿನ್ನ ಅಂಶ ಆದ್ರೆ ಪರಮಾತ್ಮ ಸ್ವಾಂಶ ವಿಸ್ತರಣೆ. ಸೊ ಇಲ್ಲಿ ಪ್ರಕೃತಿಯು ಜೀವಿಯು ನಿತ್ಯವಾದದ್ದು. ಅಂದ್ರೆ ಅವರು ಸೃಷ್ಟಿಗೆ ಮೊದಲೇ ಇದ್ದರು ಪ್ರಕೃತಿ ಜೀವಿ. ಹೇಗಂತ ಹೇಳಿದ್ರೆ ಈಗ ಐಹಿಕ ಪ್ರಕೃತಿಯು ದೇವೋತ್ತಮ ಪರಮಪುರುಷನಾದ ಮಹಾವಿಷ್ಣುವಿನಲ್ಲಿ ಸೇರಿ ಹೋಗುತ್ತೆ. ಅಗತ್ಯವಾದಾಗ ಅದು ಮಹತ್ತತ್ವದ ಮೂಲಕ ಪ್ರಕಟವಾಗುತ್ತೆ. ಹೀಗೆಯೇ ಜೀವಿಗಳು ಅವನಲ್ಲಿ ಇವೆ. ಮಹತ್ತತ್ವ ಅಂತ ಹೇಳಿದ್ರೆ ಈಗ ಟೋಟಲ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ, ಅದರ ಮೇಲೆ ಭಗವಂತ ಆ ದೃಷ್ಟಿಯನ್ನು ಬೀರುವಂಥದ್ದು. ಗ್ಲಾನ್ಸ್ ಮಾಡಿದಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿಯಾಗುವಂಥದ್ದು. ಮತ್ತೆ ಎಲ್ಲಾ ಬ್ರಹ್ಮಾಂಡಗಳಿಗೆ ಗರ್ಭೋದಕಶಾಯ ವಿಷ್ಣು ಹೋಗುವಂಥದ್ದು. ಸೊ ಎಲ್ಲರ ಹೃದಯದಲ್ಲಿ ಕ್ಷೀರೋದಕಶಾಯ ವಿಷ್ಣು ಇರುವಂಥದ್ದು. ಈ ಐಹಿಕ ಪ್ರಕೃತಿಯಲ್ಲಿ ತ್ರಿಗುಣಗಳಿಂದ ಆಗುವ ಎಲ್ಲಾ ಪರಿವರ್ತನೆಗಳು ಪ್ರಭಾವಗಳು ಐಹಿಕ ಪ್ರಕೃತಿಯಿಂದ ಆದದ್ದು. ಈ 3 ಗುಣಗಳು ಸತ್ವ, ರಜಸ್ಸು, ತಮಸ್ಸು, ಇದರಿಂದ ಆಗುವಂಥದ್ದು. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲಾ ಪರಿವರ್ತನೆಗಳು ವೈವಿಧ್ಯಗಳಿಗೂ ದೇಹವೇ ಕಾರಣ. ಸೊ ನಮ್ಮ ಕರ್ಮಾನುಸಾರ ನಮಗೆ ಈ ಒಂದು ಶರೀರವು ಸಿಗುವಂಥದ್ದು. 84 ಲಕ್ಷ ಜೀವರಾಶಿಗಳಿಗೆ ಕಾರಣವಾಗುವ ಐಹಿಕ ಸಂಪರ್ಕದ ಪಾತ್ರವೇನು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ.
ಸೊ ಇಲ್ಲಿ ಎಲ್ಲ ಐಹಿಕ ಪ್ರಕೃತಿ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ. ಅಂದ್ರೆ ಈ ಮೂರು ಗುಣಗಳಿಂದ, ಮೂರು ಗುಣಗಳಲ್ಲಿ ಈಗ ನಾವು ತಮೋ ಗುಣದಲ್ಲಿ ಇದ್ರೆ ನಮಗೆ ಈಗ ರಜೋಗುಣ, ತಮೋಗುಣ ಇದೆಲ್ಲವೂ ದುಃಖ. ಇನ್ನು ಸತ್ವಗುಣ ಅಂದ್ರೆ ಸುಖ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಯಾಕಂತ ಹೇಳಿದ್ರೆ ಇದು ಪ್ರತಿಯೊಂದಕ್ಕೂ ನಾವು ರಿಯಾಕ್ಟ್ ಆಗ್ತಾ ಇರ್ತೇವೆ. ನಮಗೆ ಸಿಟ್ಟು ಬಂದಾಗ ನಾವು ಅದನ್ನ ಇನ್ನೊಬ್ಬರ ಮೇಲೆ ಪ್ರಯೋಗಿಸ್ತೇವೆ. ಸೊ ಇದರಿಂದ ಏನಾಗ್ತದೆ, ಅದೇ ಪ್ರಕೃತಿಯ ಒಂದು ಇದಕ್ಕೆ ಆ ಒಂದು ಹಿಡಿತದಲ್ಲಿ ಇರ್ತೇವೆ ನಾವು, ಹಾಗಾಗಿ ರಿಯಾಕ್ಟ್ ಆಗ್ತಾ ಇರ್ತೇವೆ. ಇದೆಲ್ಲದಕ್ಕೂ ಜೀವಿಯು ಕಾರಣ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಇಲ್ಲಿ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಈ ಮೂರು ಗುಣಗಳು, ಸತ್ವ ರಜಸ್ಸು ತಮ ಗುಣಗಳನ್ನು ಇದನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸ್ತಾನೆ. ಈಗ ಮೊದಲಿಗೆ ಮೀನಾಗಿ, ಕ್ರಿಮಿಯಾಗಿ, ಪಕ್ಷಿಯಾಗಿ, ಮರ ಆಗಿ, ಇದು ಪ್ರಾಣಿಯಾಗಿ, ಮರ ಈ ರೀತಿಯಾಗಿ ಮನುಷ್ಯ ಆಗುವಂಥದ್ದು. ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನ ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶದಲ್ಲಿ ಇರಿಸಲಾಗ್ತದೆ. ಜೀವಿಯು ಒಮ್ಮೆ ದೇವತೆಯಾಗಿ, ಒಮ್ಮೆ ಮನುಷ್ಯನಾಗಿ, ಒಮ್ಮೆ ಮೃಗವಾಗಿ, ಪಕ್ಷಿಯಾಗಿ, ಹುಳವಾಗಿ, ಜಲಪ್ರಾಣಿಯಾಗಿ, ಸಂತನಾಗಿ, ತಿಗಣೆಯಾಗಿ ಹುಟ್ಟುತ್ತಾನೆ. ಜೀವಾತ್ಮನು ತಾನು ಸನ್ನಿವೇಶದ ಪ್ರಭು ಎಂದುಕೊಳ್ತಾನೆ, ಆದರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರ್ತಾನೆ. ಆದುದರಿಂದ ಮನುಷ್ಯನು ಮೂರು ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ರೆ ಅವನ ಐಹಿಕ ಪ್ರಜ್ಞೆಯು ಅವನ ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡ್ತದೆ. ಏಕೆಂದ್ರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇವೆ. ಆ ಒಂದು ಡಿಸೈರ್ಸ್ ಏನಿದೆ ಅದರಿಂದಾಗಿ ನಮಗೆ ಒಂದು ದೇಹ ಸಿಗುವಂಥದ್ದು. ಸೊ ಇಲ್ಲಿ ಅಧಿಕೃತ ಗುರುಗಳಾದ ಪ್ರಭುಪಾದರ ಮೂಲಕ ಕೇಳಿ ತಿಳಿಕೊಳ್ಳುವುದು ಈ ಹೇಗೆ ಇದನ್ನು ಬದಲಾವಣೆ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಗೆ ಇದಕ್ಕೆ ಅಧಿಕೃತ ಗುರುಗಳ ಒಂದು ಮಾರ್ಗದರ್ಶನ ಬೇಕು. ಅದು ನಾವು ಪ್ರಭುಪಾದರಿಂದ ತಿಳಿಯಲಾಗ್ತದೆ. ಇಲ್ಲದ್ರೆ ನಮಗೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಒಂದು ಚಕ್ರದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನು ಮಾಡುವ ಎರಡು ಕಾರ್ಯಗಳು ಯಾವುವು? ಇದನ್ನು ನೀವು ಝೂಮ್ ಚಾಟಲ್ಲಿ ಹಾಕ್ಬೋದು. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಅಂದ್ರೆ ಈ ದೇಹದಲ್ಲಿ ಈಗ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅಪ್ಪಣೆ ಕೊಡುವವನಾಗಿ ಇರ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಅಂತ ಹೇಳಿದ್ರೆ ನಮ್ಮ ಮತ್ತು ಭಗವಂತನ ನಡುವೆ ಪರಮಾತ್ಮ ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡುವಂಥದ್ದು. ನಾವು ಜಪ ಮಾಡ್ತಾ 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 ಏನಾಗ್ತದೆ, ನಮಗೆ ಆ ಒಂದು ಸಾಕ್ಷಾತ್ಕಾರ ಆಗುವಂಥದ್ದು. ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ನಮಗೆ ಪರಮಾತ್ಮ ಹೃದಯದಲ್ಲಿ ಇದ್ದುಕೊಂಡು ಗೈಡ್ ಮಾಡ್ತಾ ಇರ್ತಾರೆ. ನೀ ಇದು ಮಾಡು, ಇದು ಸರಿ ಇದೆ, ಇದು ಮಾಡ್ಬೇಡ, ಇದು ಸರಿ ಇಲ್ಲ, ಈ ರೀತಿಯಾಗಿ. ಸೊ ಅವನಿಗೆ ಪರಮಾತ್ಮನೆಂದು ಹೆಸರು. ಇದು ಹೇಗೆ ತಿಳಿಯುವಂಥದ್ದು? ಈಗ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಬದಲೇ ಬ್ರಹ್ಮೇತಿ ಅಂತ ಹೇಳಿದ್ರೆ ಅದು ಕೃಷ್ಣನಿಂದ ಬರುವ ದೇಹ ಕಾಂತಿ, ಮತ್ತು ಪರಮಾತ್ಮೇತಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮ ಇರುವಂಥದ್ದು. ಭಗವಾನಿತಿ ಅಂತ ಹೇಳಿದ್ರೆ ಭಗವಂತ ಗೋಲೋಕದಲ್ಲಿ ಇರುವಂಥದ್ದು. ಯಾ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋಪಿ
ನ ಸಾ ಭೂಯೋ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಇಲ್ಲಿ ಐಹಿಕ ಪ್ರಕೃತಿ, ಪರಮಾತ್ಮ, ಜೀವಿ ಮತ್ತು ಅವರ ಪರಸ್ಪರ ಪ್ರತಿಕ್ರಿಯೆ ಅರ್ಥ ಮಾಡಿಕೊಂಡವನು ಭಗವಂತನ ಧಾಮಕ್ಕೆ ಹೋಗುವುದು ಖಂಡಿತ. ಇದು ಜ್ಞಾನದ ಫಲ. ಹಾಗಾಗಿ ನಾವು ಭಗವದ್ಗೀತೆಯನ್ನು ತಿಳಿಬೇಕು ಕೂಡ ಪ್ರಭುಪಾದರ ಮೂಲಕ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದ್ ಆತ್ಮನಂ ಆತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ, ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಸೊ ಇಲ್ಲಿ ಬದ್ಧಾತ್ಮಗಳಲ್ಲಿ 2 ವರ್ಗಗಳಿವೆ. ಒಂದು ನಾಸ್ತಿಕರು, ಇನ್ನೊಂದು ಆಧ್ಯಾತ್ಮಿಕ ಬದುಕನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿಷ್ಠರಾದವರು. ನಾಸ್ತಿಕರು ಅಂತ ಹೇಳಿದ್ರೆ ಸಂದೇಹವಾದಿಗಳು, ಆಧ್ಯಾತ್ಮಿಕ ತಿಳುವಳಿಕೆಗೆ ದೂರವಾದವರು. ಇಲ್ಲಿ ಅರ್ಜುನ ತಿಳಿಸ್ತಾ ಇದ್ದಾನೆ, ಇದು ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಇನ್ನು ಆಧ್ಯಾತ್ಮಿಕ ಬದುಕನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿಷ್ಠರಾದವರು, ಇವರು ಯಾರು? ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಭಕ್ತರು, ತತ್ವಜ್ಞಾನಿಗಳು, ನಿಷ್ಕಾಮ ಕರ್ಮಿಗಳು. ಇದು ನೀವು 7ನೇ ಅಧ್ಯಾಯದಲ್ಲಿ ನೋಡಿದ್ರಿ, ಹೇಗೆ 4 ಜನ ಬರ್ತಾರೆ, 4 ಜನ ಬರೋದಿಲ್ಲ ಭಗವಂತನ ಬಳಿ ಅಂತೇಳಿ. ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣ್ತಾರೆ. ಅನ್ಯೇ ತ್ವೇವಂ ಅಜಾನಂತಃ ಶ್ರುತ್ವಾ ನೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತೆ ಪರಾಯಣಾಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರೋದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಇಲ್ಲಿ ಕಪಿಲ ಮುನಿ ದೇವಹೂತಿಗೆ, ತನ್ನ ತಾಯಿಗೆ ಹೇಳುವಂಥದ್ದು ಭಗವಂತನ ಬಗ್ಗೆ. ಈ ರೀತಿಯಾಗಿ ಕೇಳುವುದರಿಂದ ಅವರು ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. ಕೇಳುವುದು ಬಹಳ ಮುಖ್ಯ. ಶ್ರವಣ ಬಹಳ ಮುಖ್ಯವಾಗಿರ್ತದೆ. ಅಂದ್ರೆ ಈ ಶ್ಲೋಕವು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆಧುನಿಕ ಸಮಾಜಕ್ಕೆ ವಿಶೇಷವಾಗಿ ಅನ್ವಯವಾಗ್ತದೆ. ಯಾಕೆಂದ್ರೆ ಆಧುನಿಕ ಸಮಾಜದಲ್ಲಿ ಇದು ಆಧ್ಯಾತ್ಮಿಕ ವಿಷಯಗಳಲ್ಲಿ ಶಿಕ್ಷಣವೇ ಇರೋದಿಲ್ಲ. ಹಾಗಾಗಿ ಕೇಳುವುದು ಬಹಳ ಮುಖ್ಯ. ನಾವು ಆಧುನಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಉಪದೇಶಿಸಿದ ಚೈತನ್ಯ ಮಹಾಪ್ರಭುಗಳು ಶ್ರವಣಕ್ಕೆ ಬಹಳ ಒತ್ತು ಕೊಡ್ತಾರೆ. ಸಾಮಾನ್ಯ ಮನುಷ್ಯನು ಅಧಿಕಾರಿ ಮೂಲಗಳಿಂದ ಕೇಳಿ ತಿಳಿದುಕೊಂಡಿದ್ರೆ ಸಾಕು, ಆತನು ಮುಂದುವರಿಯಬಲ್ಲ. ಈಗ ನೀವು ನೋಡಿದ್ರಿ ಹೇಗೆ ಪರೀಕ್ಷಿತ ಮಹಾರಾಜರು ಸತತವಾಗಿ 7 ದಿವಸ ಆ ಒಂದು ಭಾಗವತವನ್ನು ಕೇಳೋದ್ರಿಂದ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಕೇಳುವುದು ಬಹಳ ಮುಖ್ಯ. ಚೈತನ್ಯ ಮಹಾಪ್ರಭುಗಳ ಪ್ರಕಾರ ವಿಶೇಷವಾಗಿ ವ್ಯಕ್ತಿಯು ಹರೇ ಕೃಷ್ಣ ಮಹಾಮಂತ್ರ ಕೇಳಿದರೆ ಮುಂದುವರಿಯಬಲ್ಲ, ದಿವ್ಯ ಸ್ಪಂದನಗಳನ್ನು ಕೇಳಿದರೆ ಮುಂದುವರಿಯಬಲ್ಲ. ಹಾಗಾಗಿ ನಾವು ಜಪ ಮಾಡುವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ನಾವು ಏನು ಹೇಳ್ತೇವೆ ಅದನ್ನ ಕೇಳಿಸಿಕೊಳ್ಬೇಕು. ನಾವು ಸುಮ್ಮನೆ ಮನಸ್ಸಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಕೇಳೋದ್ರಿಂದವೇ ನಾವು ಈಗ ಭಗವಂತನನ್ನು ನೋಡ್ಲಿಕ್ಕೆ ಆಗ್ತದೆ. ಇದರಿಂದ ಕ್ರಮೇಣ ಏನಾಗುತ್ತೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯು ಬರ್ತದೆ. ಯಾರಿಂದ ಕೇಳಿ ತಿಳಿದುಕೊಳ್ಬೇಕು? ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳಿಂದ ಕೇಳಿ ತಿಳಿದು ಪ್ರಯೋಜನ ಪಡೆದುಕೊಳ್ಬೇಕು. ಪ್ರಯೋಜನ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹಿಂದಿರುಗಲು ಸಾಧ್ಯ ಇದೆ, ನೆರವಾಗ್ತದೆ. ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ದೇವೋತ್ತಮ ಪುರುಷನೆಡೆಗೆ ಅಂತ ಹೇಳಿ.
ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಭಗವಂತನನ್ನು ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು ಬಿಡಬೇಕು. ನಾವು ಈ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಅಂತಾರೆ, ಊಹಾತ್ಮಕ ಚಿಂತನೆಯಿಂದ ಸಾಧ್ಯ ಇಲ್ಲ. ಭಕ್ತರಿಗೆ ಮಾತ್ರ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿತಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಇಲ್ಲಿ ಯಾರು ಒಂದು ದೇಹದ ಭಾವನೆಯಲ್ಲಿ ಇರ್ತಾರೆ, ಅವರು ಏನ್ ತಿಳಿತಾರೆ ಅಂತ ಹೇಳಿದ್ರೆ ಎಲ್ಲವೂ ನನ್ನಿಂದಲೇ ಆಗಿರುವಂಥದ್ದು, ನಾನೇ ಮಾಡುವಂಥದ್ದು ಅಂತೇಳಿ. ಆದ್ರೆ ಯಾರು ಈ ಒಂದು ಇದೆಲ್ಲವೂ ಕೂಡ ಭಗವಂತ ಮಾಡ್ತಾ ಇದ್ದಾನೆ ಅಂತ ಯಾರು ತಿಳಿತಾರೆ, ಅವ್ರಿಗೆ ಗೊತ್ತಿರ್ತದೆ. ಅಂತ ಹೇಳಿದ್ರೆ ಈಗ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರು, ಯಾವುದು ಚಲಿಸುತ್ತದೆ, ಯಾವುದು ಚಲಿಸೋದಿಲ್ಲ, ಯಾವುದಿದ್ರು ಕೂಡ ಅದೆಲ್ಲವೂ ಕೂಡ ಭಗವಂತ ಮಾಡ್ತಿರುವಂಥದ್ದು, ಎಲ್ಲವೂ ತನ್ನಿಂದ ತಾನೇ ಆಗುವಂತೆ ಭಗವಂತ ಮಾಡಿದ್ದಾನೆ. ಈಗ ಉದಾಹರಣೆಗೆ ವಿಜ್ಞಾನಿಗೆ ಒಂದು ಜ್ಞಾನ ಕೊಡುವಂಥದ್ದು ಕೂಡ ಭಗವಂತನೇ. ಆ ಜ್ಞಾನದಿಂದಾಗಿ ಅವರು ಅದನ್ನ ಮಾಡಿರ್ತಾರೆ. ಆದ್ರೆ ಆ ಜ್ಞಾನ ಕೊಡುವಂಥದ್ದು ಭಗವಂತನೇ. ಇದನ್ನು ಯಾರು ತಿಳಿತಾರೆ? ಅದು ತಿಳಿಯುವಂಥದ್ದು ಬಹಳ ಮುಖ್ಯ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ, ಈ ಶರೀರ ಆತ್ಮ ಪರಮಾತ್ಮರ ಒಂದು ಸಂಯೋಗ ಎಂದು ತಿಳಿದುಕೋ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ದೇಹವು ನಾಶವಾದ ಮೇಲೆ ಆತ್ಮನು ಪರಮಾತ್ಮನು ಇರ್ತಾರೆ ಮತ್ತು ಹಲವು ಚರಾಚರ ರೂಪಗಳಲ್ಲಿ ಅವರು ಮುಂದಕ್ಕೆ ಸಾಗ್ತಾ ಇರ್ತಾರೆ. ಆದ್ರೆ ಯಾರು ಆ ಒಂದು ಜ್ಞಾನದಲ್ಲಿರೋದಿಲ್ಲ, ಅವ್ರು ಏನ್ ತಿಳಿತಾರೆ ಅಂತ ಹೇಳಿದ್ರೆ, ಈ ದೇಹವು ನಾಶವಾದಾಗ ಎಲ್ಲವೂ ನಾಶ ಆಗ್ಬಿಡ್ತದೆ ಅಂತೇಳಿ, ಎಲ್ಲವೂ ಮುಗಿದೋಯ್ತು ಅಂತ ಭಾವಿಸ್ತಾರೆ. ಆದ್ರೆ ದೇಹವು ನಾಶವಾದಾಗ ಆತ್ಮ ಪರಮಾತ್ಮ ಎಲ್ಲ ಒಂದು ಚರಾಚರ ವಸ್ತುಗಳಿಗೆ ಅದು ಮುಂದೆ ಸಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಚರಾಚರ ರೂಪಗಳಲ್ಲಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯ ಪಶ್ಯತಿ ಸ ಪಶ್ಯತಿ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಸೊ ಇಲ್ಲಿ ಎಲ್ಲ ಸರ್ವೇಷು ಭೂತೇಷು, ಎಲ್ಲಾ ಜೀವಿಗಳಲ್ಲಿ ಆತ್ಮ ಪರಮಾತ್ಮ ಇದ್ದಾರೆ. ಇದನ್ನು ಯಾರು ತಿಳಿತಾರೆ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಇದಕ್ಕೆ ಹೇಗೆ ಉದಾಹರಣೆ ನೋಡೋದಾದ್ರೆ, ನಾವು ಈ ಒಂದು ಹರಿದಾಸ್ ಠಾಕೂರ್ ಅವರು ಅಲ್ಲಿ ಅವರನ್ನು ಭೇಟಿ ಆಗ್ಲಿಕ್ಕೆ ಹೇಳಿ ಜನರು ಬರ್ತಾ ಇರ್ತಾರೆ, ಬಹಳ ವಿರಳವಾಗಿ ಬರ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಮಗೆ ನಿಮ್ಮ ಬಳಿ ಬರ್ಲಿಕ್ಕೆ ಏನೋ ತುಂಬಾ ಆಸಕ್ತಿ, ಆದ್ರೆ ಬಂದು ಅಂದ್ರೆ ಅವರ ಆಶೀರ್ವಾದ ಪಡೆಯೋದಕ್ಕೆ. ಆದ್ರೆ ಏನಾಗುತ್ತೆ, ಇಲ್ಲಿ ನಿಮ್ಮ ಒಂದು ಕುಟೀರದ ಹತ್ತಿರವೇ ಒಂದು ಹಾವು ಇದೆ, ಹಾಗಾಗಿ ನಾವು ಹೆದರಿಕೆಯಿಂದ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಂತೆ. ಸೊ ಅದಕ್ಕೆ ಇವ್ರು ಹೇಳ್ತಾರೆ, ಆಯ್ತು ನನ್ಗೆ ಬೇರೆ ವ್ಯವಸ್ಥೆ ಮಾಡಿ ಅಂತ. ಅವಾಗ ಹಾವು ಇದನ್ನ ಕೇಳಿಸ್ಕೊಂಡು ಏನ್ ಮಾಡುತ್ತೆ, ಅದು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು. ಯಾಕೆಂದ್ರೆ ಇಲ್ಲಿ ಆತ್ಮ ಪರಮಾತ್ಮವನ್ನು ಗುರುತಿಸ್ತಾರೆ. ಅದೇ ರೀತಿ ಒಬ್ಬ ಯಾರು ಮಹಾತ್ಮ ಸನ್ಯಾಸಿ ಯಾರು ನಡೆದುಕೊಂಡು ಬರ್ತಾ ಇರ್ತಾನೆ. ಸೊ ಇಲ್ಲಿ ಹಾವ ಒಂದು ಎದುರು ಬರ್ತದೆ. ಎದುರಿಗೆ ಬಂದಾಗ ಆ ಹಾವನ್ನು ಸನ್ಯಾಸಿಯನ್ನು ನೋಡಿ ಹಾವು ಏನ್ ಮಾಡುತ್ತೆ, ತಲೆ ತೆಗಿಸ್ಕೊಂಡು ಅದ್ರ ಪಾಡಿಗೆ ಹೋಗುತ್ತೆ ಅಂತೇಳಿ. ಆದ್ರೆ ನಾವು ಏನ್ ಮಾಡ್ತೇವೆ, ನಾವು ಹೆದರ್ತೇವೆ. ಯಾಕಂದ್ರೆ ಆ ಸನ್ಯಾಸಿ ಆ ಹಾವಿನಲ್ಲಿರುವ ಆ ಆತ್ಮ ಪರಮಾತ್ಮನನ್ನು ಗುರುತಿಸಿರ್ತಾರೆ, ಅದು ಆ ಹಾವಿಗೆ ಕೂಡ ತಿಳಿದಿರ್ತದೆ. ಈ ರೀತಿಯಾಗಿ ಸರ್ವೇಷು ಭೂತೇಷು, ಇಲ್ಲಿ ನಾವು ನೋಡುದಾದ್ರೆ ಇದು ಸಿಂಹ, ಇದು ಹುಲಿ, ಇದು ನಾಯಿ, ಈ ರೀತಿಯಾಗಿ ನೋಡ್ತೇವೆ. ಆದ್ರೆ ಜ್ಞಾನಿಗಳು ಎಲ್ಲರಲ್ಲಿ ಕೂಡ ಆತ್ಮ ಪರಮಾತ್ಮನನ್ನು ನೋಡ್ತಾರೆ. ಮತ್ತೆ ಅವರು ತಿಳಿತಾರೆ ಏನಂತ ಹೇಳಿದ್ರೆ, ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಜೀವಿಯು ಮತ್ತು ಪರಮಾತ್ಮನು ಅದಕ್ಕೆ ನಾಶ ಆಗೋದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡಬಲ್ಲ.
ಸಮಪಶ್ಯಂತಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನ ಹಿನಸ್ತಿ ಆತ್ಮಾನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಸೊ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಭಗವಂತ ಇರುವುದನ್ನು ಕಾಣಬೇಕು. ಆಗ ಮನುಷ್ಯರು ವಿನಾಶಕರ ಮನೋಧರ್ಮದಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಆ ಮೂಲಕ ಅವನು ಕ್ರಮೇಣ ಆಧ್ಯಾತ್ಮಿಕ ಜಗತ್ತಿನ ಬಳಿಗೆ ಹೋಗ್ತಾನೆ. ಸಾಮಾನ್ಯವಾಗಿ ಮನಸ್ಸು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಗಳಿಗೆ ಅಂಟಿಕೊಂಡಿರ್ತದೆ. ಅದು ಪರಮಾತ್ಮನ ಕಡೆ ತಿರುಗಿದಾಗ ಮನುಷ್ಯನು ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಒಂದು ಪ್ರಗತಿಯನ್ನು ಸಾಧಿಸ್ತಾನೆ. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಸಾಧ್ಯವಾಗ್ತದೆ. ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತತಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಸೊ ವಾಸ್ತವವಾಗಿ ಹೇಳುವುದಾದ್ರೆ ದೇಹ ಒಂದು ಯಂತ್ರ. ಬಯಕೆಗಳ ತೃಪ್ತಿಗಾಗಿ ಮಹಾಪ್ರಭು ಇದನ್ನು ರೂಪಿಸಿದ್ದಾನೆ. ಅವರ ಒಂದು ಜೀವಿಯ ಒಂದು ಕರ್ಮಾನುಸಾರವಾಗಿ ಇಂದಿನ ಜನ್ಮದಲ್ಲಿ ಒಂದು ಡಿಸೈರ್ಸ್ ಇರುತ್ತೆ, ಅದು ಈಡೇರೋದಿಲ್ಲ. ಆ ಆಸೆ ಈಡೇರೋದಕ್ಕೋಸ್ಕರ ಮತ್ತೊಂದು ದೇಹವು ಸಿಗ್ತದೆ. ಹಾಗಾಗಿ ಬಯಕೆಗಳಿಂದಾಗಿ ಮನುಷ್ಯನನ್ನು ಕಷ್ಟಪಡುವ ಅಥವಾ ಸುಖ ಪಡುವ ಪರಿಸ್ಥಿತಿಗಳಲ್ಲಿ ಇಡಲಾಗ್ತದೆ. ಈಗ ನೀವು ನೋಡ್ಬೋದು, ಸಾಮಾನ್ಯವಾಗಿ ಹೇಳ್ತಾರೆ ಅವರಿಂದ ಎಷ್ಟು ತೊಂದರೆ ಆಗ್ತಾ ಇದೆ, ಎಷ್ಟು ಕಷ್ಟ ಪಡ್ತಾ ಇದೀವಿ. ಆಕ್ಚುಲಿ ಎಲ್ಲ ಒಂದು ಏನು ಕಷ್ಟ ಇದೆ, ಸುಖ ಇದೆ, ಇದು ಎಲ್ಲದಕ್ಕೂ ಕೂಡ ನಾವೇ ಕಾರಣರಾಗಿರ್ತೇವೆ. ಯಾಕೆಂದ್ರೆ ನಾವು ಆ ಒಂದು ಹಿಂದಿನ ಜನ್ಮದಲ್ಲಿ ನಾವು ಏನ್ ಮಾಡಿರ್ತೇವೆ ಅದರ ಫಲವನ್ನು ಈಗ ಅನುಭವಿಸ್ತಾ ಇರ್ತೇವೆ. ಅದು ಯಾರು ತಿಳಿತಾರೆ? ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಈ ಹೇಳಿಕೆಯನ್ನು ನೀವು ಹೇಗೆ ವಿವರಿಸುತ್ತೀರಿ? ತಾನು ಏನನ್ನೂ ಮಾಡುವುದಿಲ್ಲ, ಎಲ್ಲವೂ ಕೂಡ ಭಗವಂತನೇ ಮಾಡುವಂಥದ್ದು. ತಾನು ಏನನ್ನೂ ಮಾಡುವುದಿಲ್ಲ, ದೇಹವು ಎಲ್ಲ ಕರ್ಮಗಳನ್ನು ಮಾಡ್ತದೆ. ಆದ್ರೆ ಇಲ್ಲಿ ಜೀವಿ ಏನು ಮಾಡೋದಿಲ್ಲ, ಅಂದ್ರೆ ಆತ್ಮ ಏನು ಮಾಡೋದಿಲ್ಲ, ಎಲ್ಲವೂ ದೇಹವು ಮಾಡ್ತದೆ, ಅದರ ಕರ್ಮಾನುಸಾರವಾಗಿ ಮಾಡ್ತಾ ಇರ್ತದೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೆ? ಅವರು ನಿಜವಾಗಿ ನೋಡ್ತಾರೆ. ಯಥಾ ಸರ್ವಗತಂ ಸಾಕ್ಷ್ಯಾದಾಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂದ್ರೆ, ಗಾಳಿ ಬೀಸಿದಾಗ ಅದು ಹೊಲಸಿನ ಮೇಲೆ ಬೀಸ್ತದೆ, ಅದು ವಾಸನೆಯನ್ನು ಪಸರಿಸ್ತದೆ. ಹಾಗೆ ಸುಗಂಧದ ಮೇಲೆ ಬೀಸಿದಾಗ ಅದೇನಾಗುತ್ತೆ, ಪರಿಮಳವನ್ನು ಹರಡುತ್ತೆ. ಹಾಗೆ ಇಲ್ಲಿ ಗಾಳಿಯು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆ ಜೀವಿಯು ಹಲವಾರು ದೇಹಗಳಲ್ಲಿ ನೆಲೆಸಬೇಕಾದ್ರೂ ಆತನ ಸೂಕ್ಷ್ಮ ಸ್ವಭಾವದಿಂದ ಅವುಗಳಿಂದ ದೂರ ಇರ್ತಾನೆ. ಸೊ ಇದನ್ನು ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಈಗ ದೇಹ ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ, ಬಾಲ್ಯದಿಂದ ಯವನಕ್ಕೆ, ಯವನದಿಂದ ವೃದ್ಧಾಪ್ಯಕ್ಕೆ, ಈ ರೀತಿಯಾಗಿ. ಆದ್ರೆ ಆತ್ಮ ಒಂದೇ ರೀತಿ ಇರುತ್ತೆ. ಆತ್ಮ ಜಸ್ಟ್ ಸುಮ್ಮನೆ ಇರುತ್ತೆ, ಎಲ್ಲ ದೇಹವೂ ಮಾಡುವಂಥದ್ದು. ದೇಹದೊಡನೆ ಸಂಪರ್ಕ ಹೊಂತಾನೆ ಮತ್ತು ಅದು ಜೀವಿಯು ಹೇಗೆ ದೇಹದೊಡನೆ ಸಂಪರ್ಕ ಹೊಂತಾನೆ, ಅದು ಹೇಗೆ ನಾಶ ಆಗುತ್ತೆ, ಅದು ಯಾವುದು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಿಜ್ಞಾನಿಯೂ ಅದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯ ಆಗ್ಲಿಲ್ಲ. ಯಥಾ ಪ್ರಕಾಶಯತಿ ಏಕಃ ಕೃಷ್ಣಂ ಲೋಕಂ ಇಮಂ ರವಿ ಕ್ಷೇತ್ರ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ.
ಸೊ ಇಲ್ಲಿ ಜೀವಾತ್ಮನ ಒಂದು ಸಣ್ಣ ಕಣವು ಈ ದೇಹದ ಹೃದಯದಲ್ಲಿ ಇದ್ರೂ ಪ್ರಜ್ಞೆಯ ಮೂಲಕ ಇಡೀ ದೇಹವನ್ನು ಬೆಳಗ್ತದೆ. ಹೇಗೆ ಸೂರ್ಯ ಪ್ರಕಾಶ ಅಥವಾ ಬೆಳಕು ಸೂರ್ಯನಿದ್ದಾನೆ ಎನ್ನುವುದಕ್ಕೆ ಪುರಾವೆಯಾದಂತೆ ಪ್ರಜ್ಞೆಯು ಆತನ ಇರುವಿಕೆಗೆ ಪುರಾವೆ. ದೇಹದಲ್ಲಿ ಆತ್ಮವಿದ್ದಾಗ ದೇಹದಲ್ಲಿ ಎಲ್ಲೆಲ್ಲಿಯೂ ಪ್ರಜ್ಞೆ ಇರ್ತದೆ. ಆತ್ಮವು ದೇಹವನ್ನು ಬಿಡುತ್ತಲೇ ಪ್ರಜ್ಞೆಯು ಇರೋದಿಲ್ಲ. ಪ್ರಜ್ಞೆಯು ಜೀವಿಯ ಲಕ್ಷಣವಾಗಿರುತ್ತೆ. ಒಂದು ದೇಹದ ಪ್ರಜ್ಞೆಯು ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಪಾಲ್ಗೊಳ್ಳುವುದಿಲ್ಲ. ಪ್ರತಿಯೊಂದು ದೇಹಕ್ಕೂ ಪ್ರತಿಯೊಂದು ಪ್ರಜ್ಞೆ ಇರುತ್ತೆ. ಆದ್ರೆ ಜೀವಾತ್ಮನ ಗೆಳೆಯನಾಗಿ ಎಲ್ಲಾ ದೇಹಗಳಲ್ಲಿರುವ ಪರಮಾತ್ಮನಿಗೆ ಎಲ್ಲಾ ದೇಹಗಳ ಪ್ರಜ್ಞೆ ಇರ್ತದೆ. ಪರಮ ಪ್ರಜ್ಞೆಗೂ ವೈಯಕ್ತಿಕ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇದೆ. ಹಾಗಾಗಿ ಭಗವಂತನ ನಮ್ಮ ವೆಲ್ವಿಷರ್, ಬೆಸ್ಟ್ ಫ್ರೆಂಡ್ ಅಂತ ಇದಕ್ಕೆ ಹೇಳುವಂಥದ್ದು. ಯಾಕೆಂದ್ರೆ ಭಗವಂತನಿಗೆ ಎಲ್ಲವೂ ತಿಳಿದಿರ್ತದೆ ನಮ್ಮ ಬಗ್ಗೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಸೊ ಇಲ್ಲಿ ಜ್ಞಾನದ ಕಣ್ಣುಗಳಿಂದ, ಈಗ ಏನು ನಾವು 8ರಿಂದ 12 ಶ್ಲೋಕ ನೋಡಿದ್ವಿ, ಅಲ್ಲಿ ಜ್ಞಾನದ ಬಗ್ಗೆ ತಿಳಿಸಲಾಗ್ತದೆ. ಆತ್ಮನು ಪರಮಾತ್ಮನು ವಿಭಿನ್ನರು ಅಂತ ನಾವು ತಿಳಿದ್ವಿ ಜ್ಞಾನದ ಕಣ್ಣುಗಳಿಂದ. ಅಂದ್ರೆ ನಾವು ಅಣು, ಭಗವಂತ ವಿಭು ಅಂತೇಳಿ. ಮನುಷ್ಯನು ಒಬ್ಬ ಗುರುವನ್ನು ಸ್ವೀಕರಿಸಿದ್ರೆ, ಎಲ್ಲರೂ ಒಬ್ಬ ಗುರುವನ್ನು ಸ್ವೀಕರಿಸ್ಬೇಕು. ಅವಾಗ ನಮಗೆ ಈ ಶರೀರ ಮತ್ತು ಚೇತನಗಳ, ಈ ಶರೀರ ಅಂದ್ರೆ ಜಡವಸ್ತು ಮತ್ತು ಚೇತನಗಳ ಜೀವಿಯ ನಡುವೆ ವ್ಯತ್ಯಾಸವನ್ನು ಕಾಣಲು ಕಲಿಬಹುದು. ಯಾಕೆಂತ ಹೇಳಿದ್ರೆ ಗುರುವು ಹಲವಾರು ಉಪದೇಶಗಳಿಂದ ತನ್ನ ಶಿಷ್ಯನಿಗೆ ತಿಳಿಸ್ತಾ ಹೋಗ್ತಾನೆ. ಆ ಒಂದು ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಹೇಗೆ ಬಿಡುಗಡೆ ಹೊಂದಬಹುದು ಅಂತ ತಿಳಿಸ್ತಾರೆ. ಉದಾಹರಣೆಗೆ ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಐಹಿಕ ಪರಿಗಣನೆಗಳಿಂದ ಬಿಡುಗಡೆ ಹೇಗೆ ಹೊಂದುವುದು ಅಂತ ಉಪದೇಶಿಸಿದ ಹಾಗೆ. ಹಾಗಾಗಿ ನಾವು ಪ್ರಭುಪಾದರು ಏನು ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ ಅದೇ ರೀತಿ ನಡೆದ್ರಿಂದ ನಮಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಹಾಗೂ ನಮ್ಮ ಜೀವನದ ಗುರಿ ಏನು ಅಂತ ತಿಳಿದಾಗ್ತದೆ. ಅಧ್ಯಾಯದ ಸಾರಾಂಶ: ಅರ್ಜುನನ 6 ಪ್ರಶ್ನೆಗಳು. 1ನೇ ಶ್ಲೋಕದಲ್ಲಿ ಏತದ್ ವೇದಿತು ಮುಚ್ಚಾಮಿ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನದ ವಿವರಣೆ. 2ರಿಂದ 7ನೇ ಶ್ಲೋಕದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ. 8ರಿಂದ 12ನೇ ಶ್ಲೋಕದಲ್ಲಿ ಮಯಿ ಚಾನನ್ಯ ಯೋಗೇನ ಜ್ಞೇಯಂ ಜ್ಞಾನದ ವಸ್ತು. 13ರಿಂದ 19ನೇ ಶ್ಲೋಕ ಸರ್ವತಾ ಪಾಣಿಪಾದಂ ತತ್, ಪ್ರಕೃತಿ ಪುರುಷ ಮತ್ತು ಅವರ ಸಹಯೋಗ. 20ರಿಂದ 26ನೇ ಶ್ಲೋಕ ಕಾರಣಂ ಗುಣ ಸಂಗೋಸ್ಯ, ಜ್ಞಾನದ ದೃಷ್ಟಿ. 27ರಿಂದ 35ನೇ ಶ್ಲೋಕ ಕ್ಷೇತ್ರ ಕ್ಷೇತ್ರಜ್ಞ ಯೋರೇವಂ ಅಂತರಂ ಜ್ಞಾನ ಚಕ್ಷುಷ. ಓಕೆ, ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.